Kapi Kadrina Comedy with Till Season 2. This program is sponsored by Avish Builders Private Limited. Powered by Vijay Vidyut Udyog. Co-sponsored by PowerPoint Batteries. Lexa Lightings. Nix Masala. ಬಂಧುಗಳೇ ನಮಸ್ಕಾರ. ಯಾನು ಯಮಕರ ಮಾಸ್ಟರ್ ಬಂದ ಸಾಧಾರಣ ಪೂರ ಅಂದು ಯಾನು ಮುಲುಪ್ಪನ ಪೂರ ಯಾನ್ ಕಲ್ಪದಿನಿ ಪೂರ ಜಯರಾಜ ಅವಡು ದಿವಕರ ಅವಡು ಮೇಡು ದುಮ್ಮಿ ಪಾಂಡು ಪೂರ ಎನ್ನನಿ ಸ್ಟೂಡೆಂಟ್ಸ್ ಮಾತು ಅಂಚೆ ಅಂಬೆ ಇನಿ ವಿಶಿಷ್ಟವಾದ ಕಾರ್ಯಕ್ರಮ ಬಂಡ ಒಂದು ವಿಚಿತ್ರ ಸಾಧನಾ ಸಮಾವೇಶ ನಿಖಲು ಜನಕ್ಲೇಗಿತ್ತೆ ಬಾರಿ ಕೃಷ್ಣಪ್ಪ ಬಾರಿ ವಿಶೇಷತೆ ಉಂಟು ಸಾಧನೆ ಬಂಡದಾದ ಸಮಾವೇಶ ಮಲ್ಪೇರು ವೈತ ಸಮಾವೇಶ ಅಂತ ಗೊತ್ತಿತ್ತು. ಕಾರಣ ಎನ್ನೊಂದು ಆತ್ಮೀಯ ಶಿಷ್ಯ ಎಂಬಿ ಏರು ಕಮಲ್ ದಾಸ್ ಆಯನ ಕತೆ ಬಂಡ ಒಂಜಿ ಸಾಧನದ ಕತೆ ಬಂಡ ನಿಕ್ಲೆ ಆಶ್ಚರ್ಯ ಅವು ಇವರೇ ಶೋಭಾಕುಮಾರಿ ಅವರೇ. ಅದು ಅವ ಮಾಡಿದ ಸಾಧಾರಣ ಮನುಷ್ಯ ಅಲ್ಲ ಅವ 15 ರೂಪಾಯಿ ಕಿಸೆಯಿಂದ ಲಕ್ಕಿಸಿ ಅಪ್ಪಂದು ಅವು ಚೆನ್ನಾಗಿ ಓಡಿ ಅಲ್ಲಿ ಬಹಳ ಕಷ್ಟಪಟ್ಟು ಎಲ್ಲ ದುಡಿದು ಒಂದು ಸ್ಥಾನಕ್ಕೆ ಬಂದು ಕೃಷ್ಣಪ್ಪ ಆಯನ ಕತೆಗೆಂಡ ಕಲ್ವನ ಮಸ್ತುಂಡ ಅವಲು ಹೋದು ಸಾಧನೆ ಮಾಡ ಮುಲ್ತು ಪೋಯಿನ ಒಂಜಿ ಬಾಲೆ ತುಳುನಾಡದ ಬಾಲೆ ಅವಲು ಹೋದು ಈ ನಮ್ನೆ ಸಾಧನೆ ಮಲ್ಪುಂಡು ಬಂಡ ಪ್ರಥಮ ಇಂಕ್ ಏನು ಶಿಷ್ಯ ಪೋಯತ್ತಾನು ಪುಟ್ಟು ಬಲ್ತೀನಿ ಮೂಲೆ ಬಿಡ್ತೀನಿ ಮಿಜಾದ ಮೇರ ನಾಗವಣ್ಣನ ಮಗೆ ಎತ್ತ ಅಂಡೆ ಎನ್ಮನೆ 8 ವಯಸ್ಸಲ್ಲೇ ನಿಂಗಳು ಓಡಿದಲ್ಲ 7 ವಯಸ್ಸಲ್ಲೇ ನಾ ಹಂಗೆ 7 ವರ್ಷ ಚೆನ್ನಾಗಿ ಓಡಿದ ನಾ ಅಂಕರನೆ ಮಗ 7 ವರ್ಷೋಡು ಹೋದು ಆ ಬಾಲೆ ಅವಳು ಒಂಜಿ ಸ್ಟ್ಯಾಂಡ್ ಅದು ಅವಳು ಹೋಟೆಲ್ ಕ್ಲೀನರ್ ಆದ ಸಾವು ಸುಡ್ಕಾಡ್ ಬರ್ಚಾದ ಪೂರ ಮಲ್ದೇವು ಅಲ್ಲಿ ಹೋಗಿ ಎಂತೆಂದ ಮಾಡಿದ್ದಾನೆ ಒಂದು ಮೇಲೆ ಬರ್ಲಿಕ್ಕೆ ಬೇಕಾಗಿ ಸಾಧನೆ ಅದು ಅವ ನಟ್ಟಿದ್ದಾನೆ ಅದು ಬಿಡಿ ಅವು ಸಾಧನೆ ಜನಕ್ಲೆ ಗೊತ್ತಾವಡು ದಯಮಂಡ ಯಾನು ದಾಯಿ ಈ ಕಾರ್ಯಕ್ರಮ ಮಲ್ತೊಂದುಲ್ಲೆ ಬಂಡ ಒಂಜಿ ಮನುಷ್ಯ ಇಂಚಬಹುದು ಇಂಚಲ ಮಲ್ಪೇರ ಆಪಡ ಮಲ್ಪಣೆ ಕೊಂಚ ಉದಾಹರಣೆ ಆಯ್ ಅವಳು ಬೋದು ಅವಳು ಪುಣೆದು ಅವಳು ಮಲ್ಲಾದು ಇತ್ತಾಗ 38-40 ವರ್ಷ ಅಂಡು ತೋಜ್ ಗೊತ್ತಾಬ್ಜಿ ಎರ್ಮೆಗೆ ಏನೋ ಶಿಷ್ಯ ಅಂಡೆ ಅವಳು ಬೋದಿತ್ತೆ ಒಂದು ಪಂಚಾಯತ್ ಇಲೆಕ್ಷನ್ ಒಟ್ಟಿಗೆ ಸೇರೊಂದು ಮಕ್ಕಳ ತಿಲಕಮಲ್ಲೇ ಅದು ಪಾರ್ಟಿ ಕಲ್ಲೇಟಿ ಕಲ್ವೇರು ಪಕ್ಷ ಅಂದ ಪಕ್ಷದಲ್ಲೇ ಇತ್ತೆ ಒಂಜಿ ವಿತ್ತ ಸಚಿವ ಅದು ಅವಳು ಪ್ರಮಾಣ ವಚನ ವಿತ್ತದ ಅಪ್ಪಡಿ ಪಾರದು ನನಗೆ ವಿತ್ತ ಪಿತ್ತನಿ ಹುಷಾರು ಅಲ್ಪ ಒಂದು ವಿತ್ತ ಸಚಿವ ಅದು ಇನಿ ಸಮಾಜ ಸೇವೆ ಮಲ್ತೊಂದು ತುಳು ಬರ್ಪು ಜಾಯ್ ಏಳು ನೆನಪು ಬಲ್ತದೆ ಬಕ್ಕ ಅವಳು ತಮಿಳ್ದ ಕಡೆ 30-35 ವರ್ಷ ಪಾತಿರ್ದು ತುಳು ಅವನಿಗೆ ಬರೋದಿಲ್ಲ ಸುಮ್ಮನೆ ನಾಚಿಕೆ ಇಟ್ಟಿದೆ ಯಾಕೆ ಎಲ್ಲ ಅರ್ಧ ಮಾತಾಡಿ ಅಲ್ಲ ಶೋಭಾ உங்களுக்கு புருஷனுக்கு துளு வருவதில்லை கிடையாது புருஷா தமிழ் தான் நம்ம புருஷா இப்போ நின்ன புருஷா அல்லே ತುಳುನಾಡು ನಮ್ಮ ದಂಪತಿಗಳ ಅದಕ್ಕೆ சொல்றேன் ಅಂಚ ಅವಳು ಮಂಡಲ ಪಂಚಾಯತ್ ಆ ಪಂಚಾಯತ್ ಸದಸ್ಯ ಅದು ಇತ್ತ ವಿತ್ತ ಸಚಿವ ಅದು ಮುರಣಿ ಪ್ರಮಾಣ ವಚನ ಸ್ವೀಕಾರ ಮಲ್ತನಾಗ ಹೆಂಗೆ ಫೋನ್ ಮಲ್ತೆ ಸರ್ ಹಿಮಕರ್ ಮಾಸ್ಟರ್ ಎಪ್ಪಡಿ ಇರ್ಕಾರೆ ನಾನು ನಲ್ಲ ಇರ್ಕಂಬೆ ಬಂಡೆ ಅಂಚ ನೀವು ಅವಡೆ ಬರೋನು ನಾನು ಪ್ರಮಾಣ ವಚನ ಸ್ವೀಕರಿಸೋಂಬ ನಂಡೆ ನಿಂಗಳ ಮುಗನಕ್ಕೆ ಕಾಣೋನು ಪ್ರಮಾಣ ವಚನ ಕಾದರ್ ನಾನು 10 ಮೇನ ಅವನು ತಮಿಳು ಬರ್ಪು ಜೊತೆ ಕೃಷ್ಣಪ್ಪ ಅವು ದಾದಾ ಮಕ್ಕಳಿಗೆ ಅರ್ಥ ಅಂಡ ಯಾವ ಕೃಷ್ಣಪ್ಪ ಅಂಚೆ ಯಾನು ಬಕ್ಕಂಬ್ಯಾಗ ಬೇಜಾರಾಪಣ್ ಬಂಡೆ ನಾನು ಚೆನ್ನಾಗಿ ಹೋದೆ ಚೆನ್ನಾಗಿ ಹೋಗಿ ಅಲ್ಲಿ ಮೆಡ್ರಾಸ್ ಹೋಟೆಲಲ್ಲಿ ರೂಮ್ ಮಾಡಿದೆ 450 ರೂಮಿಗೆ ಎ ಸಿ ರೂಮ್ 450 ರೂಮ್ ಮಾಡಿ ಅಲ್ಲಿ ಕೂತೆಲ್ಲ ಊಟ ಆದಮೇಲೆ 12 ಗಂಟೆಗೆ ಶೋಭಾ ಇವನಿಗೆ ಫೋನ್ ಮಾಡಿದೆ ಇವನ ಪರಿಸ್ಥಿತಿ ಹೇಗೆ ಉಂಟು ಮರು ದಿವಸ ಪ್ರಮಾಣ ವಚನ ಫೋನಕ್ಕೆ ಎವಡಿಲ್ಲ ಕಮಲ್ ದಾಸ್ ತಮಿಳು ಹೇಗೆ ಅರ್ಥ ಪಂಡೆ ಎನ್ನ A to Z ಹೇಗೆ ಗೊತ್ತು ತಮಿಳು ನಾನು ಮೆಡ್ರಾಸ್ ಹೋಟೆಲ್ ಇರ್ಕೆ ಎನ್ನ ಸಾರ್ ನೀವು ಸೊಲ್ಲಿಂಗಿಲ್ಲ ನೀವು ಅಂಗಡಿ ಇಲ್ಲ ನೀವು ಎಂದ ಪಿರಂದ ನೀವು ಪಾಂಡೆ 5 ನಿಮಿಷದ ಲೈಫ್ ಹಾರ್ನ್ ಕೇಂಡು ಫೋನ್ ಕಂಡಿಡಿಂಚ ತೂಪೆ ಎಂಬಿ ರೋಟರ್ ವೀಲರ್ ಹೊತ್ತೊಂದು ಬೈತಿ ರೋಟ್ ವೀಲರ್ ಆತ್ಮಲ್ಲ ರೋಟ್ ವೀಲರ್ ಕುಲ್ಲೊಂದು ಬೈದೆಯಾ ಮಾಸ್ಟರ್ ರೋಟ್ ವೀಲರ್ ನಾಯತ್ತೆ ಮಾಸ್ಟರ್ ಓ ರಾಮ ಹೋಯ್ತು ಬೈದಿ ಹೋಯ್ತು ಅವು ಕಾರು ಮಲ್ಲ ಕಾರು ಅದು ರೋಡ್ ರೋಲ್ ಅಂತ ರೋಲ್ಸ್ ರಾಯ್ಸ್
ರೋಲ್ಸ್ ರಾಯ್ಸ್ ರೋಲ್ಸ್ ರಾಯ್ಸ್ ಕಾರ್ ನಾ ಬಂದು ರೋಲ್ಸ್ ರಾಯ್ ಮಲ್ಲ ಕಾರ್ಮೆ ಮೈದಾನ ಕ್ರಿಕೆಟ್ ಗೊಬ್ಬಲ ಐತಲ್ಲ ಹೆಚ್ಚಿನ AC ಪಾಡ್ದು ಸೈತ್ ಕೊಟ್ಟಾಯ್ ಬರ್ತೇವತ್ತೆ ಆಯನ ಎಲ್ಲಾಡ್ ಬೊಜ್ಜಪ್ಪನಾಗ ಕೊಕ್ಕೆ ಆತೆ ಆತ ಮಲ್ಲ ಕಾರು ಅದೇ ಬೆಳಿಯ ಕಾರಿಂದ ಕಂಡನಿ ಭಯಂಕರ ರೌಡಿ MLA நல்ல வந்தா அப்படி ಪಕ್ಕ పోదు ఇల్లు తోను ఇంచిన ఇల్లు ಅರಮನೆ ಶೋಭಾ ಎಂತದ ಅವ್ ಮನೆ ನೋಡ್ಬೇಕಾ ಎಂತ ಹಣ ಎಲ್ಲಿ ನೀವು ಅಪ್ಪನ ಮನೆ ತಂದಿದ್ದಾನೆ ಗೊತ್ತಿಲ್ಲ ಸುರಿದಿದ್ದಾನೆ ಹಣ ಒಂದೊಂದು ಗೋಡೆ ನೋಡ್ಬೇಕು ಅಯ್ಯೋ ಬಾರ್ ಓಪನ್ ಮಾಡಿದ ಅಯ್ಯೋ ದೊಲ್ಲೆ ಹರಿತಾ ನನಗೆ ಎಂತ ಕಲರ್ ಎಲ್ಲ ಸ್ಕಾಚ್ಗಳು ಕೃಷ್ಣಪ್ಪ ಮತ್ತೆ ಒಂದು ಕಲರಲ್ಲಿ ಓಪನ್ ಮಾಡಿದ್ರೆ ನನಗೆ 2 ಪೆಗ್ ಕೊಟ್ಟ ಅವ 1 ಪೆಗ್ ಕೊಡ್ದ ಅವ ಮೊದಲೇ ಕುಡ್ದಿದ್ದ ನನಗೆ 2 ಪೆಗ್ ಕೊಟ್ಟ ನಾನು ಕುಡ್ದೆ ಮತ್ತೆ ಮಲಗಿದೆ ಬೆಳಿಗ್ಗೆ ಎದ್ದು ಕೃಷ್ಣಪ್ಪ ರಾಧಾ ಶೋಭಾ ಕೃಷ್ಣಪ್ಪ ಕಾಡೆಲಕ್ಕೆ ತೂಪೆ ಮೇನ ಜಹಲ್ದ ಸುತ್ತಲ ಫುಲ್ ಪಿಜಿನ್ ಚೀಪೆ ಬಿರ್ಕದ 10 ಜನ ಪಿಜಿಂದಲಕ ಜನ ಆಯ್ ಸಚಿವೇತ್ತ ಮುಂಬೆ ಒಂಜಿ 5 ನಿಮಿಷ ಚಕ್ ಮುಟ್ಟುಡು ಜೊತೊಂದು ಬತ್ತೆ ಮಿತ್ತಿರ್ದು ಲಾಗಿನ್ ಬತ್ತೆ ಆ ಜನಕ್ಕಲಿಗೆ ಇಂಚ ಮಲ್ತೆ ಅಪಗ ಮುಂದು ಕೇಂಡು ಮುಡಿಯಾದೆ ಪಟ್ಟ ಮೂಡುವೆ ಕಟ್ಟಿ ಸೂಟಿವೆ ಬೊಬ್ಬೆ ಜನಕ್ಕಳು ಇಂಚ ಮಲ್ಕನಾಗ ದಮ್ಮಿ ಜೋರಿ ಅನ್ನಲ್ಲ 5 ಪಕ್ಕ ಮಾತಿರಲ್ಲ ಪಟ್ 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 ಒಂಜಿ ಜನಕ್ಲೇನು ಸುಧಾರ್ತದ ಕಡಪುಡ್ದೆ ಮುಂಗಣ ಕಂಡ ನೀ ಭಯಂಕರ ರಪ್ಪಸ್ ಅಲ್ಲೇ ನೀ ಪಾಕರದಲ್ಲಿ அந்த வீட்டுல நான் வந்திருக்கேன் அப்ப எல்லாம் வந்திருக்காரு நான் போயிட்டு எல்லாரும் ஒரு ஆசோசனை தான் கொடுத்துட்டேன் எல்லாரும் போய் ತುಳುತವ ಸಂತನ ಅಂಚ ಎಂಚಿನ ಹಾಸ್ಪಿಟಾಲಿಟಿ ಐ ಆಮ್ ಪ್ರೇಯಿಂಗ್ ದಟ್ ಗರ್ಲ್ ಅಲ್ಟಿಮೇಟ್ ಸೀರೀಸ್ ಎಂತನ ಬೊಡೆದಿ ಕಡೆಯದು ಕೈಸಾ ಏಕ್ ಲಡ್ಕಿ ಕೊತ್ತು ಪಾಯ ಕರೆಕ್ಟ್ ಭಾಷೆ ಪಾತಿರ್ಲ ಮತ್ತೆ நம்ம பாரத தேசம் பண்ண பூர பாஷையில மிங்கிலானே பாரத அந்த பெண் ஐயோ காணே புள்ள காணே நீர்தோஷங்கள் என்ன நீர்தோஷங்கள் ஒரிஜினல் தரதென்னு அந்த சட்னிகள் ಕೆಂಪು ಚಟ್ನಿ ಪಚ್ಚೆ ಚಟ್ನಿ ಕಲರ್ ಚಟ್ನಿಗಳು இந்த ದೋಸೆಗಳು ಅಯ್ಯೋ ಸೂಪರ್ ಅಮ್ಮ ವಿಮಲಾ ಎಂದ ಕೈಲೇ ಮಾಡಿದ ಅದು ಬಗ ಕಾರ್ಡ್ ಬಂಪರೆ ಅಪ್ಪನ ಎಂಚಿನ ಮಾಸ್ಟರ್ ಪಾತಿರನು ಒಂಚಿ ದೋಸೆ ಕೈಟೆ ಮನ್ಪು ಸರಿ ನನಗೆ ಹ್ಯಾಪಿ ಆಯ್ತು ಮನ ಹ್ಯಾಪಿ ಆಯ್ತು 5 ಪಕ್ಕ ಮನದನಿ ಒಂಜಿ ಚೀಟ್ ಕೊರಿ ಯಾನ್ ಮೇ ಮರ್ದ ಚೀಟ್ ದಾಯ ಕೊರ್ಪಿ ಪಂದು ತೂನಗ ಫ್ಲೈಟ್ ಟಿಕೆಟ್ ಅದು ಎಂಕ್ ಫ್ಲೈಟ್ ಟಿಕೆಟ್ ಕೊಡ್ದು ಮಸ್ತ್ ಪೋಲೆ ಅಂಡಿ ಯಾವ ಬೊಡಿಲ ಅಂಚನ್ ಪಕ್ಕ ಪಿದಾಡ್ದು ಸೀದಾ ಬತ್ತದು ಎಂಕ್ ಮನಸ್ಸುರಾಂಡು ಅಂಚನಾಗ ಒಂಜಿ ಫೋನ್ ಬರ್ತನ್ ಮೇನ ಒಂಜಿ 2-3 ತಿಂಗಳ ಪಕ್ಕ ಫೋನ್ ಬರ್ತಂಡು ದಾದಾ ಎಂಕ್ ಬೇತೆ ಕಾರ್ಯಕ್ರಮ ಉಂಟು ಮಸ್ತ್ ಅಂದು ಚೂರು ಫಾಸ್ಟ್ ಮನ್ಪ್ಲೆ ಫಾಸ್ಟ್ ಅಂಡಲ್ಲ ನಮ್ಮ ಈತ ಖರ್ಚು ಮಲ್ಪನಾಗ ఆయన ಮಲ್ದಿನ ಸಾಧಾರಣ ಪಂಡ ಸಮಾವೇಶ ದೆಪ್ಪು ಸಾಧಾರಣ ದೆಪ್ಪು ಖಾಲಿ ವೇಷ ಯಾವ ಕೃಷ್ಣಪ್ಪ ಅಡ್ಜಸ್ಟ್ ಮಾಡ್ಬೇಡಿ ಅಧ್ಯಕ್ಷ ನೆತ್ತ ಗೊತ್ತು ನನಗೆ ಈ ಕಾರ್ಪೊರೇಟರ್ ಅದೇನು ಎಂಕ್ಲು ಓಟ್ ಮಾಡ್ತೀನಿ ಎಂಕಲ್ ನೀಕು ನಾಯಿಗೆ ಬಿಡು ಅಂಚ మీ ఫోన్ మల్తే ఎన్నో బొడిది బంజినాలు ಖುಷಿ ಆಯ್ತು నాకు ನಿಂತ ಭೂಮಿಲಿ ನಕ್ಕು ನಿಲ್ಲುವಾವಿಲ್ಲ ಎನ್ನೆ ಶಿಷ್ಯಂಡೆ ಬೊಡಿದಿ ವೈಫು ಬಂಜಿನಾಲು ಅಂತ ಸೊನ್ನ ಅಂಚ ಊರಿಗೆ ಬರ್ಪೇನು ಎನ್ನ ಮಂಡೆಗೆ ಬರ್ತೀನಿ ಇಂದೊಂಜಿ ಸಾಧನೆ ಖುಷಿ ಇರೇಗಾಯ್ನ ಖುಷಿ ಪಂಡ ಸಾಧನೆ ಎನ್ನ ಶಿಷ್ಯನ ಬಡಿದಿ ಆಳು ಬಾಲೆ ಹಣ್ಣಲ್ಲ ಆಲೊಂಜಿ ಅಲೆಗಳೊಂಜಿ ಬಾಲೆ ಹಣ್ಣತ್ತ ಅಂದ್ರೆ ಏನನ್ನು ನೀರ್ದೋಸೆ ಕೊಡ್ತಿದ್ದಲ್ಲ ಅವು ಒಂಜಿ ಖುಷಿ ಐ ನೀರ್ದೋಸೆ ಕೊಡ್ತಲ್ಲ ಆಡೆ ಆಯ್ತು ಬಕ್ಕ ಇನ್ನೊಂದು ಸಮಾವೇಶದಲ್ಲ ಮಲ್ಪಡು ಎನ್ನ ಒತ್ತಾಡು ಈ ಸಾಧನೆ ಸಮಾವೇಶ ಮಲ್ತೆ ಈತ ಏಕ ಸಮಾವೇಶ ಅಲ್ಲಿ ಬಂಜಿನಲ್ಲ ಐನಿಗೆ ಈತ ಏಕ ಸಮಾವೇಶ ఆయన ಸಾಧನೆ ಆತವು ಎಂಚಿನ ಮಾಸ್ಟರ್ ಎಂಚಿನ ಇನ್ನಿ ಮುಟ್ಟೆ ಇಂಚಿನ ಕಾರ್ಯಕ್ರಮಕ್ಕೆ ಬೈಜಿ ಮಾಡು ತಾಯ್ತನ ತಾಯಿಯೇ ದೇವರು ತಾಯಿಗಿಂತ ಮಿಗಿಲಾದ ದೇವರು ಪನ್ನೋರ್ಚ ಮಾಸ್ಟರ್ ಒಂಜಿ ಕಾರ್ಯಕ್ರಮಕ್ಕೆ ಲೆಪ್ಪುನಗ ವಾ ಕಾರ್ಯಕ್ರಮ ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಒಲವ ಅದ್ಯ ಪಂಡದೆ ಪಡೆದವಳೆ ದೈವ ಕಣೋ ಅಮ್ಮ நல்ல அழகாத அந்த ஆண்டவன் காப்பாற்றிக்கொண்டிருக்காது ஆயிட்டா நீங்க எந்த அவளை மழை அப்புறம் ತಂಜಾವೂರು ಅವಡೆ ಕಕ್ಕೆ ಪದವು ಮೂಲ ಮಾಸ್ಟರ್ ಊರುಡವು ತುಳುನಾಡು ತಮಿಳುನಾಡು ಕಕ್ಕೆ ಪದವು ಕುಪ್ಪಲ್ ನಗರ ಕುಪ್ಪಲ್ ನಗರ ಅಲ್ಲ ಕಪ್ಪಲ್ ನಗರ அந்த ಕಪ್ಪಲ್ ನಗರದ ಅಪ್ಪ ಅಮ್ಮಿ ಹಂಗೆ ಕೆರೆಯಲ್ಲಿ ತಂಗಿದಲ್ಲಿ ಕೆರೆ എന്റെ കാട്ടറ നിങ്ങൾ വീട്ട് കാട്ടറ ഇവ 5 പക്കമ്പി മുരുകദാസ് അല്ലേ ಮುರುಘದಾಸ್ ಬೇ ಕೃಷ್ಣಪ್ಪ ಈ ಜನ ಇರು ಅಯ್ಯನ ಹೋಟೆಲ್ದು ದೋಸೆ ಮೈತು ಅಂತೀನಿ ఆయన బుడి చేస్తాంబి
ವಿತ್ತ ಸಚಿವ ಅಂಡಲ್ಲ ದುಮ್ಮುಡ್ ದಿಂಚಿ ಒಟ್ಟಿಗೆ ನಾನು ಬಿಡ್ಚಿ ಇತ್ತೆಲ್ಲ ಪ್ರತಿ ಹೋಟೆಲ್ ಏರ್ ಮಾತ್ರ ಬೇಲಾಗಿತ್ತೇನೆ ಅಕ್ಲ ಇಲ್ಲಡಿಬೋದು ಅಕ್ಲಿಗೆ ಸೌತಿ ಅಷ್ಟೇಮಿಗೆ ಮೇ ಮೂಡೆ ಕೊಡ್ದು ಬರ್ತೀವಿ ಅಂಚಿನ ಒಂದು ಹೃದಯವಂತೆ ಮೇ ಮುರುಘದಾಸ್ ఆయన ಫುಲ್ ಫ್ಯಾಮಿಲಿ ಮೇನಿ ತುಪಿ ಮಾಸ್ಟರ್ ಆಜಂತ ಇಂಟ್ರಡಕ್ಷನ್ ಬುರ್ಚಿ ಯಾವ ಪಡೆ ಬಂದವ ಆತು ಬೇಲೆ ದಕ್ಕಲ ಮಾತ ಮಂತೊಂದು ಕೊಡು ಆಪಣ ಮಾಸ್ಟರ್ ನಂಗೆ ಪೊರ್ತಾಪು ಜನ ಚತ್ತ ಕೃಷ್ಣಪ್ಪ ಆತ ಮಲ್ಲ ಜೋ ಬಾತೊಂದು ಬೈದೆಗೆ ಪಾಪ ನಟನೇನೆ ಗತಿ ಜನ ಒಂದು ಕೂಲಿಂಗ್ ಗ್ಲಾಸ್ ಬರ್ದೀತೆ ಮಾರಿ ಆಗ ರಡ್ಡು ಜೋಕ್ಲಾಗಿ ಅವನಿಗೆ 2 ಮಕ್ಕಳು ಆ ಮಕ್ಕಳು ಯಾರ್ದು ಈಜಂತನ ಇವ ಸಾಕಿದ್ದು ಟು ಝೆಡ್ ಮಕ್ಕಳ ಖರ್ಚು ಶಾಲೆ ವೆಚ್ಚ ಎಲ್ಲ ಅವನ ಹೆಂಡತಿಗೆ ಸಾರಿಯಿಂದ ಹಿಡಿದು ಲಂಗದವರೆಗೆ ಇವನೇ ಕೊಡುದು ಎಲ್ಲ ಅಂತ ಹೃದಯವಂತ ಮನುಷ್ಯ ಬಂದಲೆ ಫ್ಯಾಮಿಲಿ ಯಾನು ಒಂಜಿ ಎಂಕೊಂಜಿ ಆಸೆ ಇತ್ತು ನನ್ನ ಆಸೆ ನಾನು ಪಂಡೆ ಈ ಕಾರ್ಯಕ್ರಮಕ್ಕೂ ಯಾನೊಂಜಿ ಇಲ್ಲಿ ಬಾಲೆ ಎಲ್ಲ ಇದೆ ಇಲ್ಲ ಬಾಲೆಯನ್ನು ಶಿಷ್ಯ ಅಲ್ಲ ಶಿಷ್ಯ ಹಾಲು ರಂಗಭೂಮಿಗೆ ಬ್ಯಾಂಗ್ಳೂರು ಅಲ್ಲಿ ಬ್ಯಾಂಗ್ಳೂರ್ ಇತ್ತು ಬ್ಯಾಂಗ್ಳೂರ್ ಬರಲ್ಲ ಅಪ್ಪೆಮ್ಮೆ ಊರ್ದಾಕ್ಲೆ ಅಪ್ಪೆ ಮಾಲ್ತಿ ಶೆಟ್ಟಿ ಬೊಕ್ಕ ಅಮ್ಮೇರು ತಂದೆ ಹೆಸರು ಜಯಶಂಕರ್ ಶೆಟ್ಟಿ ಜಯಶಂಕರ್ ಬಾಲಜಿತ ಶಂಕರ್ ನನ್ನ ಬಾರಿ ಗುರ್ತದಾರ ಆಂಡ ಮೊಲೆನ ಪೆದ್ದಿದ್ದೀನಿ ಚಾಮರಾಜನಗರೋಡು ಅಕ್ಲು ಚಾಮರಾಜನಗರ ಬೆಂಗಳೂರು ಬೆಂಗಳೂರು ಚಾಮರಾಜಪೇಟೆ ಚಾಮರಾಜಪೇಟೆ ಆರು ಜಯಶಂಕರ್ಗೆ ಅವ್ಲು ಕೆಲಸ ಇತ್ತು ಆರು ವಿಧಾನಸೌಧ ದಾದನ ಒಂಜಿ ಎಲ್ಲಿ ಬೇಲೆಡು ಒಲ್ಲ ಇತ್ತೇರು ಯಾರನ್ನ ಬೆರಿಯ ಓಪಿನ ಬ್ಯಾಗ್ ಬರ್ತದೆ ಅವಳು ಈ ಜೋಕ್ಲಿನ ಸಾಂಕೇರು ಕೊಡೊಟ್ಟಿ ಮಿಕ್ದಿಲ್ಲ ವಿಧಾನಸೌಧ ಇಲ್ಲ ಬ್ಯಾಂಗ್ಳೂರು ಚಾಮರಾಜರ ನೆಟ್ ಗಲ್ಲಿಡು ಕೊಡೊಂಜಿ ಮಗಳು ಕೊಡೊಂಜಿ ತಂಗಿ ಒಬ್ಬಳಿದ್ದಾಳಲ್ಲ ಲಕ್ಷ ಶೆಟ್ಟಿ ಗೊತ್ತುಂಟು ನನಗೆ ಏನು ಬರ್ತದೆ ಅವಳು ಎಲ್ಲ ಸೀರಿಯಲ್ ಎಲ್ಲ ಮಾಡ್ತಾಳೆ ಹಾಗೆ ಕೃಷ್ಣಪ್ಪ ಈ ಹುಡುಗಿ ಎಷ್ಟು 12ನೇ ವರ್ಷನಲ್ಲಿ ಇವಳು ರಂಗಭೂಮಿಗೆ ಧುಮುಕಿದಳು ಕನ್ನಡದ ರಂಗಭೂಮಿಗೆ ಧುಮುಕಿನ ಒಂಜಿ ಬಾಲೆ ಅವಳು 12 ವರ್ಷ ಬೆರಿ ಬರ್ತದೆ ಯಾರು ಹೆಂಗೆ ನಾನು ಮಾಡ್ತೇನೆ ಇತ್ತೆ ಭಾರಿ ಹುಷಾರಾದ ಇತ್ತೆ ಅಲ್ಲಿನ ಕಾರ್ಬಾರ್ ಬಂಡ ನಂಬರ್ 1 ಪೇಯ್ಡ್ ಉದ್ಘೋಷಕ್ಕೆ ಅಲ್ಲಿ ಆಂಕರ್ ಇತ್ತೆ ಬ್ಯಾಂಗ್ಳೂರು ಬಂದಲೆ ಈ ತೆಲಿಯಕೊಂಡು ನಂಬರ್ 1 ಜಿ ಟಿವಿ ಇಡುಲ್ಲಾರು ಕಲರ್ಸ್ ಇಡುಲ್ಲಾರು ಝಡ್ ಟಿವಿ ಐದು ಪಕ್ಕ ಸಾರಾಂಶ ಉತ್ತರ ಸಾರಾಂಶ ಪೂರ ತಿಕ್ಕದ ಆಂಡ್ ಮಾಸ್ಟರ್ ಉಪ್ಪಡೆ ಪೂರ ಉದ್ಘೋಷಕ್ಕೆ ಎಲ್ಲ ನೀನು ಕೆಲಸ ಮಾಡ್ತಾ ಈಗ ಬಹಳ ಹೆಸರು ಗಳಿಸಿದಾಳೆ ನಾನು ಮೊನ್ನೆ ಫೋನ್ ಮಾಡಿದೆ ಒಂದು ಸಾಧನ ಸಮಾವೇಶ ಉಂಟು ಮಗ ಬರ್ತೀಯ ನೀನು ಮಾಸ್ಟರ್ ನೀವು ಹೇಳಿದರೆ ನಾನು ಬರೆದಿರ್ತೇನೆ ನಾನು ಬರ್ತೀನಿ ಯಾವಾಗ ಅದು ನನಗೆ ಡೇಟ್ ಕಳಿಸಿ ಡೇಟ್ ಕಲ್ಪೆ ಇನ್ನು ಕೋಡೆ ಅಲ್ಲಿ ಫ್ಲೈಟ್ 7 ಗಂಟೆದ ಫ್ಲೈಟ್ ಇಡು ಬೈತೀನಿ ಟ್ರೈನ್ ಹೌದು ಅಂತ ಹೇಳಿದ್ರೆ ಅಂತ ನಿಮಗೆ ಹೌದಾದ್ರೆ ಅಲ್ಲ ಕನ್ನಡದನೆ ಅಲ್ಲೇ ತುಳುವರಲ್ಲಿ ಹೋಗೋರ ನಡುವೆ ನೀನು ಟ್ರೈನ್ ಕನ್ನಡದನೆ ಅಲ್ಲ ಅಲ್ಲಿಗೆ ತುಳು ಕಲ್ಪನೆ ಅಮ್ಮೆ ಜಯಶಂಕರ್ ಮುರಲ್ಲ ನಿರ್ತಾನೆ ಒಂಜಿ ಬಾಲೆಗೆ ತುಳು ಕಲ್ಪನಿಕಲ್ಲ ಅಪ್ಪೆ ಅಮ್ಮೆ ಅದು ಕಣ್ಣನ್ನು ಬಿಡ್ದು ಬಿಸಿ ಆಯ್ರು ಮೊದಲು ಕನ್ನಡ ಶಾಲೆ ಇಡ್ಬೋದು ಅವಳು ಮೌಲಿತ ಬ್ಯಾಂಗ್ಳೂಡೆ ಮಲ್ಲ ಬಾಲೆ ಇರ್ನ ಶಿಷ್ಯದಿ ಎಂಚಾಪಿನ ಯಾನ್ ಅವಳು ಬೀದರ್ ಶಾಲೆ ಇಡ್ಪುನಕ ಅಲ್ಲಿ 5ನೇ ಕ್ಲಾಸ್ ಮುಟ್ಟ ಯಾನೆ ಅಲ್ಲಿಗೆ ಮಾಸ್ಟರ್ 10 ಮಾಸ್ಟರ್ ಈರು ಬೀದರ್ ಕಲ್ಪ ಒಂದು ಪುನಕ ಮೋಲ್ ಬ್ಯಾಂಗ್ಳೂರು ಶಿಷ್ಯ ಎಂಚ ಮಾಸ್ಟರ್ ಬೀದರ್ ಚೆನ್ನಪ್ಪ ಗೌಡ ಶಾಲೆ ಅವಳು ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಚೆನ್ನಪ್ಪ ಗೌಡ ಬೀದರ್ ಶಾಲೆ ಹೆಸರು ಬೀದರ್ ಅಂಚ ಕಲ್ಪಾಯನ ಬಾಲೆ ಇನಿ ಉದ್ಘೋಷಕ್ಕೆ ಅದು ನಂಬರ್ 1 ಇಡಲ್ಲ ಮುರಣಿ ರವಿಚಂದ್ರನ್ ಒಂಜಿ ಇಂಟರ್ವ್ಯೂ ಮಲ್ತದು ಎಂಚಿನ ರವಿಚಂದ್ರನ್ ಎಕ್ಕುಜಿ ಆಂಡಲ್ ಲಾಗಿಲಾಗಿದ್ದು ಪಾತ್ರ ನಿಂತಾಗ ಅಲ್ಲ ನಾರ್ಮಲ್ ಆಗಿ ಮಾತಾಡ್ತಿಲ್ಲ ರವಿಚಂದ್ರನ್ ಮಾತಾಡೋದು ನಿನ್ನ ಹತ್ರ ಒಳ್ಳೆ ಮಾತಾಡೋದು ಕ್ರೇಜಿ ಸ್ಟಾರ್ ಒಳ್ಳೆ ವ್ಯಕ್ತಿ ಅವರು ಮನುಷ್ಯ ಸ್ಟ್ರೈಟ್ ಮಾತಾಡುವ ಮನುಷ್ಯ ಆಯ್ತಲ್ಲ ಹಾಗೆ ಮತ್ತೊಬ್ಬ ವ್ಯಕ್ತಿ ನಮ್ಮ ಪಾದೆಕಲ್ಲು ಸೀತಾರಾಮರ ಮಗ ಪಾದೆಕಲ್ಲು ಕೃಷ್ಣಪ್ಪ ನಮ್ಮ ಏರಿಯಾದ ಕಾರ್ಪೊರೇಟರ್ ಅದು ಹೇಗೆ ಅವನಿಗೆ ಸೀಟ್ ಸಿಕ್ಕಿತ್ತ ಅಂತ ಗೊತ್ತಿಲ್ಲ ಅಲ್ಲ ಮೊದಲು ಅವರೊಟ್ಟಿಗೆಲ್ಲ ನೀರು ಕೊಂಡೋಗ್ತಾ ಇದ್ದ ಹೂವು ಆವ ಇದ್ದಾನಲ್ಲ ಹಾಗೆ ನೀರು ತರ್ತಾ ಇದ್ದ ಹೂವು ಕೊಡ್ತಾ ಇದ್ದ ಮಾಲೆ ಎಲ್ಲ ಆಗ್ತಾ ಎಂತ ಮಾಡಿ ಅದರ ಹಿಂದೆ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅವನ ಸೀಟ್ ಇಟ್ಕೊಂಡು ಈಗ ಇಲ್ಲಿದು ಕಾರ್ಪೊರೇಟರ್ ಆಗಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಅವನಿಗೆ ವೆಲ್ಕಮ್ ಅಗ್ಲದಲ್ಲ ಈತ್ ಉದ್ದೊದ್ದ ಪಂಡರ್ ಮಾಸ್ಟರ್ ಕೃಷ್ಣಪ್ಪ ಬಡತನದ ಹುಡುಗ ಬಡತನ ಅಂದರೆ ಶಾಲೆಗೆ ಹೋಗ್ಲಿಕ್ಕೆ ಚಡ್ಡಿ ಇಲ್ಲ ಹೊಟ್ಟೆ ಚಡ್ಡಿ ಹಾಕ್ಕೊಂಡು ಶಾಲೆಗೆ ಹೋಗೋದು ಒಂದು ಚಡ್ಡಿಯನ್ನು 1 ತಿಂಗಳು ಹಾಕಿ ಅದು ಪ್ಲಾಸ್ಟಿಕ್ನಾಗೆ ಆಗ್ತದೆ ಆಮೇಲೆ ತೆಗೆಯೋದು
ಚಡ್ಡಿ ಇಲ್ಲದಾಗ ಈ ಎಲೆ ಕಟ್ಟಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದು, ಅದು ಒಣಗುವ ತನಕ. ಅಂಥ ಬಡತನ. ಊಟ ಇಲ್ಲ, ಬಟ್ಟಲುಂಟು. ಎಂಥ ಅವಸ್ಥೆ ನೋಡಿ ಆ ವ್ಯಕ್ತಿ. ಉಂಡತೆ ಮಾಸ್ಟ್ರೆ, ಅವು ಬಡತನದ ದಾಯಗವು. ಕಾರ್ಪೊರೇಟ್ ಆಗಿದ್ದಾನೆ ಇವನಪ್ಪ. ಸೀತಾರಾಮ ಭಾಳ ಫೇಮಸ್, ಊರಿನಲ್ಲಿ ಭಯಂಕರ ಫೇಮಸ್. ಮೊದಲು ದೊಡ್ಡ ಕಳ್ಳ ಇವನಪ್ಪ. ಎಂಥ ಕದ್ರು ಊರಲ್ಲಿ ಇವನಪ್ಪನಿಗೆ ಹೆಸರು ಬೀಳುತ್ತೆ ಪಾಪ ಧರ್ಮಕ್ಕೆ. ಅಂತ ಒಂದು ಒಳ್ಳೆಯ ವ್ಯಕ್ತಿತ್ವ. ಈಗ ಎಲ್ಲ ಇದು ಯಾವುದು ಧಾರ್ಮಿಕ ಪ್ರಜ್ಞೆ. 1 ಗಂಟೆ ಭಾಷಣ ಮಾಡೋದು, ಜನ ಬೊಬ್ಬೆ ಹಾಕಿದ್ರೆ ನಿಲ್ಲಿಸೋದೇ ಇಲ್ಲ, ಮಾತಾಡ್ತಾ ಹೋಗೋದ ಸಿದ್ದರಾಮಣ್ಣ. ಅಂಥ ಒಂದು ಧಾರ್ಮಿಕ ಭಾಷಣಗಾರನ ಮಗನಾಗಿ ಹುಟ್ಟಿದ್ದಾನೆ. ಮತ್ತು ಇವ ಎಂತೆಂತ ಇಲ್ಲ, ಫಕೀರನಿಗೆ ಪಿಕಿರಿಲ್ಲ ಹೇಳ್ತಾರಲ್ಲ ಹಾಗೆ. ಒಂದು ಕಾರ್ಯಕ್ರಮಕ್ಕೆ ಹೋದರೆ ಅವನಿಗೆ ಒಟ್ರಸಿಂಚಿನ ಜನಕ್ಲೆ ಗೊತ್ತಾವಡು. ನಮ್ಮೆ ಮೂಲ ಗೊತ್ತಾವಡು ಜನಕ್ಲೆ. ಮೂಲ ಗೊತ್ತಾಣ ನಿನ್ನ ವ್ಯಕ್ತಿತ್ವ ಅವಳು ಬೆಲೆ ಬರ್ಬೋದು. ಇದನ್ನ ಬರ್ಪೂಜಿ ಅಲ್ಲೇ ಆಯ್ತು. ಮೂಲ ಫರ ನಾನು ಸೊನ್ನ ಮಾದರಿ ಇಂದ ಮೂಲತ್ತಿಲೇ ನಾವು ಗಟ್ಟಿವೇನು. ಮೂಲ ಮೂಲೆ ಸೇರ್ತಾನೆ. ಕಮ್ಮಿ ಬಿಕ್ಕು ಜಾಸ್ತಿ. ಅಂಚಾ ಇಂಥ ಸಾಧನ ಸಮಾವೇಶಗೊಂದು ಅಧ್ಯಕ್ಷ ಸ್ಥಾನನು ಬರಡು ನಾನು ಕೃಷ್ಣ ಪಡಗಣ್ಣು ಕೃಷ್ಣ ಅಂಗಡಿ ಅರಿದೇತನು ಅಂತೆ. ಅಲ್ಪನೇ ಬಣ್ಣಿ 5 ಕಿಲೋ ಅರಿಗೋನು ಅಂತೆ. ಅಲ್ಪ ಉಂತಾದ ಪಂಡೆ ಎಲ್ಲ ಬಲ ಮರ ಅಂಚ ಅವೆಲ್ಲ ಬೈದೆ ಆವಡು ಒಂಜಿ ಸಾಧನ ಸಮಾವೇಶ ಒಂಜಿ ಕಾರ್ಯಕ್ರಮ. ದಾರವೇಂದ್ರ ಒಂಜಿ ಪದ್ಯಡು ಒಂಜಿ ತುಣುಕು ಬಂತೇರು ಲಲ್ಲನೆ ಮೂಗಿನೊಳು ಸುರ ನಳ್ಳೆಯಲು ಹೊಯ್ಲ ನುಗುಟೊಳು ಮುಗುಟದೊಳು ಬೆಮರನು. ಈ ಪೂರ್ತಿಡು ಸೂರಾಲೆ ಪೂರ ಬೋಡ. ಮುಂದಿನ ಇದರಲ್ಲಿ ನನ್ನ ಆತ್ಮೀಯ ಶಿಷ್ಯೆ ಕುಮಾರಿ ಶೋಭಾ ಕುಮಾರಿ ಇವರು ಅವರ ಬಗ್ಗೆ ನಾನು ತುಂಬ ಹೇಳಿದ್ದೇನೆ. ಹೇಳಿ ಆಯ್ತಲ್ಲ. ಅವಳು ಚಿತ್ರನಟಿ ಕೂಡ. ಅಂಚ ಹೇರಿ ನಮ್ಮ ಕೃಷ್ಣಪ್ಪನು ಇನಿ ಅಧ್ಯಕ್ಷ ಸ್ಥಾನ ವಹಿಸರು ಬೈದೆ. ಐದು ಬಕ್ಕ ಇತ್ತೆ ಶೋಭಾ ಕುಮಾರಿ ಬಾರಿ ಚಿತ್ರನಟಿಲ್ಲ ಅಲ್ಲಿ ಇಂಚೊಪ್ಪಗೊಂಜಿ ಗರಿನವಿಲು ಮುತ್ತಪ್ಪೆ ನವಿಲು ಮುತ್ತಪ್ಪೆ ಅದ ಡೇರ್ ಡೆವಿಲ್ ಮುಸಾಪ ಅಂದ ಐಟು ಒಂಜಿ ಬಾರಿ ಶೋಕದ ಪಾತ್ರ ಮಲ್ದಲ್ಲ ಅಲ್ಲಿ ಬಾರಿ ಫೇಮಸ್ ಆತು ಅಲ್ಲಿ ಐಟು ಲೆಕ್ಚರರ್ನ ಪಾತ್ರ ಎಡ್ಡ ಮಲ್ದಲ್ಲ. ಅಂಚ ಉದ್ಘೋಷಕಿ ಜಿ ಕಲರ್ದ ಯಾಕಡೆ ಪಂಡೆನ್ ಆಲಿತ್ತೆ ರಡ್ ಮೇರೆಗೆ ಕಮಲ್ ದಾಸರ್ನ ಬಗ್ಗೆ ಅರ್ನ ಬಡದಿಗೆ ಒಂಜಿ ಶುಭ ಹಾರೈಸೋಡು ಅನ್ಕೊಂಡು ಮಾತಾಡಮ್ಮ. ಅದು ಸ್ವಲ್ಪ ಕೆಳಗೆ ಮಾಡ. ಅವಳು ಎಷ್ಟು ಕುದ್ದೆ ಇದ್ದಾಳೆ ಆ ಲೆವೆಲಲ್ಲಿ ಇಡು. ಅವಳಿಗೆ ಭಾಳ ಅದು ಅವ್ರದ್ದೊಂದು ಪ್ರಾಬ್ಲಮ್ ಅದೇ ಕುದ್ದೆದ್ದು. ಸ್ವಲ್ಪ ಉದ್ದಾದರೆ ಊರು ಸಹ ಇಡ್ತಿರ್ಲಿಲ್ಲ ಅವಳು. ಸರಿ ಮಾತಾಡ ಸಾಕು. ಕರೆಕ್ಟ್ ಆಗ್ತದಲ್ಲ. ಆಯ್ತು. ಇಲ್ಲಿ ಸೇರಿರೋ ಎಲ್ಲರೂ ಗಣ್ಯರಿಗೆ ಮತ್ತು ಸಚಿವರಿಗೆ ನಮಸ್ಕಾರಗಳು. ಮತ್ತು ಈ ಚಂದವಾದ ಒಂದು ಫಂಕ್ಷನನ್ನು ಒಳ್ಳೆಯದಾಗಿ ನಿರಾವರಣೆ ಮಾಡಿರುವ ನನ್ನ ಗುರುಗಳಾದ ಹಿಮಕರಡಿ ಅವರಿಗೆ ನನ್ನ ಗುರುಗಳು ಹಿಮಕರಡಿ ಅವರಿಗೆ ಹೌದು ಹಿಮಕರಡಿ ಎನ್ನ ಫುಲ್ ಬುದಾರು ಹಿಮಕರ ದೋಗ್ರ ಪೂಜಾರಿ ಹೌದು. ನಿಮ್ಗೆ ಸಹ ಸೊಲ್ಮೇಲು ಆಯ್ತಮ್ಮ. ನನಗೆ ಬೇಡ, ನೀನು ನನ್ನ ವಂದನೆಗಳು. ನನಗೆ ಆಕ್ಚುಲಿ ಇಲ್ಲಿ ಯಾಕೆ ಕರೆದಿದ್ದಾರೆ ಅಂತ ಅಷ್ಟು ಗೊತ್ತಿಲ್ಲ. ಮೊನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ರು, ಶೋಭಾ ಕುಮಾರಿ ಫ್ರೀ ಇದೆಯಾ ಬರ್ತೀಯಾ ಅಂತ ಕೇಳಿದ್ರು. ಯಾರು? ಇವರು ಹಿಮಕರಡಿ ಅವರು. ಯಾಕೆ? ಕಾರ್ಯಕ್ರಮಕ್ಕೆ ಸದಾನಂದ ಹಾಗೆ ನಾನು ಮತ್ತೆ ನನ್ನ ಮಾಸ್ಟರ್ ಕರೆಯುವಾಗ ನನಗೆ ಎಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಸೊ ನಾನು ಏನು ಒಂದು ಆಚೆ ಈಚೆ ಯೋಚನೆ ಮಾಡಿದ್ರಪ್ಪ ಟ್ರೈನಲ್ಲಿ ಬಂದೆ. ನಾನು ಬಂದು ಇಲ್ಲಿ ಬಂದು ಗೊತ್ತಾಯ್ತು ವಿಷಯ ಅಂತ ಅವ್ರು ಕಮಲ್ ಹಾಸನ್ ಅವರ ಹೆಂಡತಿ ಇದು ಬಾಯ್ಕೆ ಅಂತ ಎಲ್ಲ ಬಾರಿ ಸಂತೋಷ ಆಯ್ತು. ಕಮಲ್ ಹಾಸನ್ ಯಾರು ಪಿಕ್ಚರ್ ಆಕ್ಟರ್ ಯಾರಾದ್ರೂ ಬಂದಿದ್ದಾರೆ? ಕಮಲ್ ದಾಸ್ ಸಾರಿ ಅವಳಿಗೆ ಪುರಿಯಾದ ಕಮಲದಾಸ ಅವಳಿಗೆ ಪುರಿಯಾದ ಕಮಲದಾಸ್ ಅದೇ ಕಮಲ್ ದಾಸ್ ಅವರ ಹೆಂಡತಿದು ಬಾಯ್ಕೆ ಅಂತಲ್ಲ ಬಾರಿ ಖುಷಿ ಆಯ್ತು. ಬಾಯ್ಕೆ ಅಂದ್ರೆ ಒಂದು ಸಣ್ಣ ವಿಷಯ ಅಲ್ಲ, ತುಂಬಾ ದೊಡ್ಡ ಸಾಧನೆ ಅದು. ಎಲ್ಲರಿಗೆ ಆಗುದಿಲ್ಲ. ಈಗ ಗಂಡಸರಿಗೆ ನಿಮ್ಗೆ ಮನಸ್ಸು ಮಾಡಿದ್ರೆ ಸಾಕ್ತದ, ಇಲ್ಲ ಅಲ್ಲ ಹೆಂಗಸರಿಗೆ ಮಾತ್ರ ಬಾಯ್ಕೆ ಆಗುದು. ಹೌದಾ? ಹೌದು. ಸುರುಟು ಕಲ್ಪ ಇಲ್ಲ ಕಾನ್ಫಾಲಿಂಗ್ಲಿ ಸಾವು ನಿನ್ನ. ಹಾಗೆ ನನ್ಗೆ ಬಾರಿ ಖುಷಿ ಆಯ್ತು ಇಲ್ಲಿ ಬಂದು. ಸುಮ್ಮನೆಲ್ಲ ಮುಂಚಿನವರು ನಮ್ಮ ಹಿರಿಯರನ್ನವರು ನಮ್ಗೆ ಹೇಳಿದಾರಲ್ಲ ಶ್ರೀ ಜನ್ಮಂ
ಶ್ರೀ ಜನ್ಮಂ ಶ್ರೇಷ್ಠ ಜನ್ಮಂ ಅಂತ ಒಂದು ಕಾರಣ ಉಂಟು ಹಾಗೆ ಹೇಳಿದಕ್ಕೆ. ಯಾಕೆಂದ್ರೆ ನೋಡಿ, ಸ್ತ್ರೀ ಜನ್ಮ ಅಂದ್ರೆ ಎಷ್ಟು ವಿಶೇಷ. ಹೀಗೆ ಬಾಯ್ಕೆಲ್ಲ ಆಗ್ತದೆ, ಒಂದು ಫಸ್ಟ್ ಗೆ ಒಂದು ಮದುವೆ ಆಗ್ತದೆ, ಆಮೇಲೆ ಒಂದು ಮಗು ಆಗ್ತದೆ ಅಲ್ಲ, ಅದೊಂದು ಎಷ್ಟು ಖುಷಿಯ ವಿಚಾರ. ಇನ್ನು ಸ್ವಲ್ಪ ದಿನದಲ್ಲಿ ಅವರಿಬ್ಬರ ಮಗು ಭೂಮಿಗೆ ಬರ್ತದೆ ಇಲ್ಲಿ. ಸೊ ಹೌದು, ಡೆಲಿವರಿ ಆಗ್ತದೆ ಸ್ವಲ್ಪ ದಿನದಲ್ಲಿ. ಅದೊಂದು ಎಷ್ಟು ಸಂತೋಷದ ವಿಷಯ. ಇನ್ನು ಆ ಮಗುನ ನಗು, ಆ ತೊದಲು ಮಾತುಗಳು, ಕೊಂಚ ಮಾತುಗಳು, ಅಲ್ಲ ಮಗುದು ಹೇಳುದು ನಂದಲ್ಲ, ಆ ಮಾತುಗಳನ್ನು ಕೇಳಲಿಕ್ಕೆ ಒಂದು ಎಷ್ಟು ತಾಯ್ತನದ್ದು ಸೌಭಾಗ್ಯದ್ದು ಫೀಲಿಂಗ್ ಉಂಟಲ್ಲ. ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಯ್ತಾ. ಅದೊಂದು ತುಂಬಾ ಚಂದದ ಫೀಲಿಂಗ್. ಇನ್ನು ಆ ಮಗು ಸಣ್ಣದು ಮಾತು, ಅದು ಇದು ಅಂತ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಲಾಸ್ಟಿಗೆ ಅಮ್ಮ ಅಂತ. ಈ ಜನ ಪದ್ಯ ಪಂಡದೇ ಕೆಲವಿಟ್ಟು ಫೀಲಿಂಗ್ ಬಂತು. ಶೋಭಾ, ಎಂತ ತಾಯಿದು ನೆನಪಾಯ್ತಲ್ಲ, ಸ್ವಲ್ಪ ಅದಕ್ಕೆ ಹೇಳುದು ತಾಯಿಯೇ ದೇವರು ಅಂತ. ಅದೇ ಅದೊಂದು ಅಮ್ಮ ಅಂತ ಹೇಳುವಾಗ ಜನ್ಮ ಸಾರ್ಥಕ ಫೀಲಿಂಗ್ ತಾಯಿಗೆ. ಅಂದ್ರೆ ಅಷ್ಟು ಖುಷಿ. ಆ ಮಗು ನೀನು ಸ್ವಲ್ಪ ದೊಡ್ಡದಾಗಿ ಸ್ಕೂಲಿಗೆ ಹೋಗುವಾಗ, ಆ ಸ್ಕೂಲಲ್ಲಿ ಗೇಟಲ್ಲಿ ಅಲ್ಲಿ ಬಿಟ್ಟು ನಾವು ಈಚೆ ಬರುವಾಗ ಆ ಕಷ್ಟ ಉಂಟಲ್ಲ, ಅದು ತಾಯಿಗೆ ಮಾತ್ರ ಗೊತ್ತು. ಎದೆ ಭಾರ ಆಗುದು, ಹೊಟ್ಟೆ ಭಾರ ಆಗುದು, ಸಂಕಷ್ಟ ತಡಿಲಿಕ್ಕೆ ಆಗುದಿಲ್ಲ. ಬಾಲಿನ ಶಾಲೆ ಬುಡ್ಪುನ ತೂತಲ್ಲ, ಭಾರಿ ಕಷ್ಟ. ಹೌದು. ಅಂದ್ರೆ ತಾಯಿ ಜನ್ಮ ಅಂದ್ರೆ ಅಷ್ಟು ಸುಲಭ ಇಲ್ಲ ಅಂತ ಹೇಳುದು ನಾನು. ಎಷ್ಟು ಶ್ರೇಷ್ಠ ಜನ್ಮ. ಒಂದು ತಾಯಿ ಅಂದ್ರೆ ದೇವರಂತ ಯಾಕೆ ಹೇಳುದು? ಇಡೀ ಹಗಲೊತ್ತು ಮನೆ ಕೆಲಸ ಮಾಡಿ, ಮಗುದು ಕೆಲಸ ಮಾಡಿ, ಎಲ್ಲ ಮಾಡಿ, ರಾತ್ರಿ ಮಲಗುವಾಗ ಪುನಃ ಮಗುಗೆ ಜ್ವರ ಬಂದ್ರೆ ಯಾರು ಹೇಳುದು? ಗಂಡ ಅವನ್ ಸ್ವಯಲ್ಲ ಇದ್ದು ಮಲಗಿದಾನೆ, ಅವನ್ಗೆ ಆಗ್ತದ? ಇವಳು ಸ್ವಯಲ್ಲ ಅಂದ್ರೆ ಕೂತು ರಾತ್ರಿ ಆ ಮಗುಗೆ ಜ್ವರ ಬಂದಾಗ ಕುಂಟು ಚಂಡಿ ಮಾಡಿ ಮುಂಡಕ್ಕೆಲ್ಲ ಹಾಕಿ ಅಲ್ವಾ, ತಾಯಿಗೆ ಸುಸ್ತಾಗಿರ್ತದೆ. ಆದ್ರೆ ಆಪ್ಷನ್ ಉಂಟಾ? ರಾತ್ರಿ ಮಗು ಸ್ವಲ್ಪ ಅಲ್ಲುವಾಗ ತಾಯಿನ ಕರಲಲ್ಲಿ ಅಲ್ರಾಮ್ ತರ ಮಲಗ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ನಿದ್ರೆ ಬಂದ್ರೆ ಅದೇ ಕರಲಿನಿಂದ ಬಂದದ್ದಲ್ಲ ಮಗು. ಅದಕ್ಕೆ ತಂದೆಗೆ ತೊಂದರೆ ಇಲ್ಲ. ಅಂದ್ರೆ ತಂದೆಯನ್ನು ದೂರದಲ್ಲ ನಾನು, ಅವನು ಹೊರಗೆ ಹೋಗಿ ಎಲ್ಲ ಫುಲ್ ದಿನ ದುಡ್ದೆಲ್ಲ ಬಂದು ಅವನ್ಗೆ ಕಷ್ಟ ಒಂದು ಇರುದಿಲ್ಲ ಪಾಪ, ಗೊತ್ತೇ ಕಣ್ಣನಿಗೆ. ಇಷ್ಟೆಲ್ಲ ಆಗಿ ನೆಕ್ಸ್ಟ್ ಬೆಳಿಗ್ಗೆ ಎದ್ದು ಗಂಡಂದು ಪುನಃ ಜೋರು. ಎಂತ ನಿಂದು ಲೇಟು, ಕೆಲ್ಸ ಇಲ್ಲ, ಎಂತ ಮಾಡ್ತಾ ಇಲ್ಲ ನೀನು, ಹಂಗೆಲ್ಲ ಇಸ್ತ್ರಿ ಆಗ್ಲಿಲ್ಲ, ಪೊಡಿ ಉಂಟು, ನೀನು ದೋಸೆ ಮಾಡಿ ಕೊಡ್ಲಿಲ್ಲ, ಇಡ್ಲಿ ಮಾಡ್ಲಿ ಕೊಡ್ಲಿಲ್ಲ. ಅಂದ್ರೆ ನೀವೊಂದು ಹುಡುಗಿದು ಕಷ್ಟ ನೋಡಿ. ಅವಳು ಆ ಗ್ಯಾಪ್ ಅಲ್ಲಿ ರಪ್ಪ ಮಾಡಿ ಒಂದು ಸೈಡ್ ಅಲ್ಲಿ ಮಗುಗೆ ಜ್ವರ, ಒಂದ್ ಸೈಡ್ ಇಡ್ಲಿ ಮಾಡ್ಬೇಕು, ದೋಸೆ ದೋಸೆ ಎಂತ ಮಾಡುದು? ಅಲ್ಲಿ ಮಾತಾಡಿ ಯಾರ ಕೇಳ್ತದಲ್ಲ ಸ್ತ್ರೀಯ ಕಷ್ಟವನ್ನು ಹೇಳುದು. ಅವಳಿಗೆ ಆ ಮಗುವಿಗೆ ಅರ್ಥ ಉದ್ದ ಪಾತಿರ ಏತ್ ಪಾತಿರ ಅಶಿಷ್ಯತೆಯನ್ನು. ಸೊ ಅದಕ್ಕೆ ನಾನು ಹೇಳುದು, ಈಗ ನನ್ಗೆ ಈ ಕಷ್ಟ ಅಂತ ಹೇಳುವಾಗ ಒಂದು ನೆನಪಾಯ್ತು. ನನ್ನ ಮನೆ ಹತ್ರ ಬೆಂಗಳೂರಲ್ಲಿ ನಮ್ಮ BTM ಸೈಡ್ ಅಲ್ಲಿ ಫ್ಲಾಟ್ ಅಲ್ಲಿ, ಹೌದೌದು, ನೀವು ಗುಟ್ಟು ಮಾತಾಡುದು ಮತ್ತೆ ಮಾತಾಡಿ ಅಲ್ಲ, ಸಾರಿ ನಾನು ಅಲ್ಲ, ಒಂದು ಎಲ್ಲರಿಗೆ ಕೇಳಿ, ಒಂದು ಫ್ಯಾಮಿಲಿ ಇದೆ, ಒಂದು ಮುಸ್ಲಿಂ ಫ್ಯಾಮಿಲಿ. ಆ ಹೆಂಗಸು ಸ್ವಲ್ಪ ಕ್ಲೋಸ್ ಇದ್ದಾರೆ ನನ್ನೊಟ್ಟಿಗೆ, ಫಾತಿಮಾ ಅಂತ. ಅವರ ಗಂಡನ ಹೆಸರು ಖಾದರ್ ಅಂತ. ಅದಕ್ಕೆ ನನ್ಗೆ ದಿನಾ ಕೇಳ್ತದೆ ಬೊಬ್ಬೆ, ಮನೆಯಲ್ಲಿ ಬೈಯುದು, ಗಂಡ ಹೆಂಡತಿಗೆ ಬೈಯುದು, ಎಂದ್ರೋಡಿ ನೀ ಸ್ವರ ಹಾಕುಲ್ಲೆ, ನಕ್ಕು ದೋಸೆ ತರುಲ್ಲೆ, ನೀ ಅದು ಇದು ಅಂತೆಲ್ಲ ಬೈಯುದು. ಗಲಾಟೆ ದೋಸೆಗೆನೆ. ಹೌದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಂದು ಬ್ಯಾಂಗ್ಳೂರಲ್ಲಿ ಕಾಮನ್ ಬ್ರೇಕ್ಫಾಸ್ಟ್ ಅಲ್ಲ. ಮತ್ತೆ ಹೆಂಗಸು ಪಾಪ ಅವಳು ಹತ್ತು ಹೇಳುದು, ಎಂದ್ರಲ್ಲಿ ನಿಂಗ ತೆಲ್ಲು ಅಂಡರ್ಸ್ಟ್ಯಾಂಡಿಂಗ್ ಅವ್ರಲಿ, ಜಂಡು ಮಕ್ಕ ಉಂಡು, ಅವ್ರಿಗೆ ಪನಿ ಉಂಡು, ಅವ್ರಿಗೆ ತಿನ್ನೋ ಕೊಡ್ಕಿರ್ಲಿ ಅಷ್ಟೆಲ್ಲ. ಅಲ್ಲಲ್ಲ, ಹೆಂಡತಿ ಗಂಡನಿಗೆ ಹೇಳುದು. ಅಷ್ಟು ಹೇಳಿ ಓಡಿ ದೋಷ ಮಾಡಿ ಕೊಡ್ತಾಳೆ ಮಾತ್ರ. ಒಂದು ಕ್ಷಣಕ್ಕೆ ಫ್ರಸ್ಟ್ರೇಷನ್ ಅಲ್ಲಿ ಅಷ್ಟು. ಅದಕ್ಕೆ ಹೇಳುದು ಹೆಂಗಸಂದ್ರೆ ಶ್ರೇಷ್ಠ ಜನ್ಮ ಅಂತ. ಪೆಣ್ಣು ತಾಳ್ಮೆ ಇತ್ತಳೆಯಿಂದ ಎಲ್ಲಕ್ಕೆಲ್ಲ ಪಯ್ಯದು ಸಣ್ಣ ಕೆಲಸ ಸಯ್ಯದು ಅಂದ ಶೋಭಕುಮಾರಿ ತಾಳ್ಮದ ವೇಣು ಎಂದು ಪುರಿಂಗಳಿಂದ ಎಂದು ದೋಷೆಗಳಿಂದ ಗಲಾಟೆ ಮಾಡಿದ್ರೆ ಎನ್ನ ಗಂಡನಿ ಪುರಿಲಕ್ಕದನ ಲಾದ ಪುರಿಂದ ಸೋಲಮ್ಮ. ಹಾಗೆ ನೋಡಿ, ಇದೆಲ್ಲ ಒಂದು ಮಾತಾಡುವ ವಿಷಯ. ಪಾಪ ಎಷ್ಟು ಟೆನ್ಷನ್ ಅಲ್ಲ, ಎಷ್ಟು ಟೆನ್ಷನ್ ಆ ಹೆಂಗಸಿಗೆ, ಗಂಡಸು ಸಹ ಬೈಯುದು ಸುಮ್ಮನೆ ಅಲ್ಲ. ಅವನ್ಗೆ ಕೆಲ್ಸಕ್ಕೆ ಹೋಗುವಾಗ ಲೇಟ್ ಆಗ್ತಾ ಉಂಟು, ಅವನ್ಗೆ ಅಲ್ಲಿ ಟೈಮ್ ಅಲ್ಲಿ ರೀಚ್ ಆಗ್ಬೇಕು, ಅವನ ಬಾಸ್ ಅವನ್ಗೆ ಬೈಯುದು.
ಅವನ್ಗೆ ಸಹ ಪಾಪ ಕಷ್ಟನೇ, ಕಷ್ಟ ಯಾರಿಗೆ ಅಲ್ಲ. ಈಗ ನಮ್ಮ ಜೀವನ ಹೇಗೆ ಅಂದ್ರೆ ನೀವು ಅಲ್ಲೇ ಮನೆಯಲ್ಲೇ ಒಳಗಡೆ ಇದ್ರ ಅವ್ರ ಎದುರೆದ್ರು ಮನೆ ಕೃಷ್ಣಪ್ಪ ಈ ಕಟ್ಕೊಂಡು ಬೋಚ ಅಲ್ಲ ಬಂಗ ಅಲ್ಲಿ ಬೈದಿನಿ ಎನ್ನ ನೆಟ್ಟು ಕೇರ್ ಆಫ್ ಏತು ಉದ್ದಮ ಅಷ್ಟೇ ಅಲ್ಲ ಮುಗಿತದ. ಈಗ ನೋಡಿ ಅಂದ್ರೆ ಅವರ ಮನೆ ಡೋರ್ ಹಾಕುದಿಲ್ಲಲ್ಲ, ನಾನು ಅಲ್ಲಿ ಹಾಲ್ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇರ್ತೇನೆ. ಅದು ಬೆಳಿಗ್ಗೆ ದಿನ ಕೇಳಲಿಕ್ಕೆ ಸಹ ಒಳ್ಳೇದಾಗ್ತದೆ. ಹೌದೌದು, ಅಲ್ಲಿ ಕುತ್ಕೊಂಡು ಕೇಳ್ತೇನೆ ನಾನು. ಹಾಗೆ ಗೊತ್ತುಂಟು. ಟೆನ್ಷನ್ ಈಗ ಯಾರಿಗೆ ಇಲ್ಲ ಅಂತ ಹೇಳಿ. ಟೆನ್ಷನ್ ಅಂದ್ರೆ ಮನುಷ್ಯನಿಗೆ ಸಾಮಾನ್ಯ, ಅದು ಎಲ್ಲರಿಗೆ. ಈಗ ನಿಮ್ಗೆ ಇಲ್ವಾ, ಇವರಿಗೆ ನಮ್ಗೆ. ಈಗ ನಾವು ಟೆನ್ಷನ್ ಅನ್ನು ಹೇಗೆ ಇದು ಮಾಡ್ಬೇಕಂದ್ರೆ ಒಂದು ಇದೇ ನೀವು ಈ ರೀತಿ ನೀವು ಚೇಂಜ್ ಮಾಡಿ ಈಗ ಟೆನ್ಷನ್ಗೆ ಬಂದ್ರಿ. ಟಾಪಿಕ್ ಚೇಂಜ್ ಆಯ್ತಲ್ಲ ಮೇಡಮ್. ಅದೇ ಹೆಂಗಸರು ಅಲ್ಲ, ಬೇಸಿಕಲಿ ಸಾರಿ ಹೆಂಗಸರ ಟಾಪಿಕ್. ಹಾಗೆ ಹುಡುಗಿ ಅಂದ್ರೆ ಹೆಣ್ಣಂದ್ರೆ ಶ್ರೇಷ್ಠ ಜನ್ಮ. ಆಯ್ತಾಯ್ತು. ನನ್ಗೆ ಆಕ್ಚುಲಿ ತುಂಬಾ ಮಾತಾಡ್ಲಿಕ್ಕೆ ನಾಚಿಕೆ ಜಾಸ್ತಿ. ನನ್ಗೆ ಸ್ಟೇಜ್ ಫ್ರೈಟ್ ಎಲ್ಲ ಭಯಂಕರ ಮುಜುಗರ ಆಗ್ತದೆ. ನಂಗೆ ಬರುದೇ ಇಲ್ಲ, ಎಷ್ಟು ಕರೀತಾರೆ ನಾನು ಹೋಗುದೇ ಇಲ್ಲ. ನನ್ಗೆ ಇಲ್ಲ, ಸಾಧ್ಯನೇ ಇಲ್ಲ ಅಂತ. ಅದೇ ಅದೇ ನನ್ನ ಗುರುಗಳು ಕೇಳಿದೆ. ಅದೇ ಅವರ ಮುಂದೆ ನನ್ಗೆ ಇನ್ನೂ ಸಹ ಸಂಕೋಚ, ಮಾತಾಡ್ಲಿಕ್ಕೆ ಆಗುದಿಲ್ಲ, ಧೈರ್ಯ ಬರುದಿಲ್ಲ. ಧೈರ್ಯ ಮಾಡಿ ಮಾತಾಡಿದ್ ಸ್ವಲ್ಪನಾದ್ರು. ಸೊ ನಾನು ಈಗ ಫೈನಲಿ ಕಮಲ್ ಹಾಸನ್ ಮತ್ತೆ ಅವರ ಹೆಂಡತಿ ವಿಮಲ್ ಹಾಸನ್ ಅವರಿಗೆ ಶುಭ ಕೋರುತ್ತಾ, ನಿಮ್ಮ ಒಳ್ಳೆ ಒಂದು ಮಗು ಬರ್ಲಿ, ನಿಮ್ಮ ಸಂತೋಷದ ದಾಂಪತ್ಯ ಜೀವನಕ್ಕೆ ಸಂತೋಷ ಬರ್ಲಿ. ಒಳ್ಳೆ ಬರುದು ಬೇಡ ಅಲ್ಲ, ಬಂದು ನೀವು ಸಂತೋಷವಾಗಿ ಇರಿ ಅಂತ ಕೇಳ್ತೇನೆ. ಹಾಗೆ ಕಿಟ್ಟಪ್ಪನವರಿಗೆ ನಿಮ್ಮ ಕೃಷ್ಣಪ್ಪನವರು ಸಾರಿ ನನಗೆ ಹೆಸರು ಸಾರಿ ನಿಮ್ಮ ಇನ್ನು ಬರುವ ನೀವು ಇನ್ನು ದೊಡ್ಡ ದೊಡ್ಡ ಶಾಸಕರಾಗಿ ದೊಡ್ಡ ಹೆಸರು ಮಾಡಿ ನೀವು ಒಳ್ಳೇದಾಗ್ಲಿ ಎಲ್ಲರಿಗೆ ಸಹ. ಮಾತು ಹೌದು, ಸುಮ್ಮನೆ ಮಕ್ಕಳು ಗಲಾಟೆ. ಸೊ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಮಾಸ್ಟ್ರೆ ಪುನೊಮ್ಮೆ ನಿಮ್ಗೆ ವಂದನೆಗಳು. ಅಂಡ್ ನನ್ನ ಈ ಸಣ್ಣ ಭಾಷಣವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಬಂಧುಗಳೇ, ಈಗ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಈ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಜ್ಞಾನ ಭಂಡಾರವನ್ನು ವೃದ್ಧಿ ಮಾಡಿಕೊಂಡು ಇವಳು ಹೇಳಿದ್ಲು. ಅದು ಅದು ವಸ್ತು ಸಮಂಜಸವಾಗಿದೆ, ವಸ್ತು ವಿಷಯ ಕರೆಕ್ಟ್ ಆಗಿದೆ. ಈಗ ನಮ್ಮ ಸಾಧನೆಯ ಸರದಾರರು ಹಾಗೂ ಇವತ್ತಿನ ಕೇಂದ್ರ ಬಿಂದು ಕೃಷ್ಣಪ್ಪ ಚಿಕ್ಕ ಬಿಂದು, ಅದು ಕೇಂದ್ರ ಬಿಂದುವಿನಿಂದ ಈಗ ಎರಡು ಮಾತು. ಕಮಲ್ದಾಸ್ ಶುನದ ಮಗಿದಿಲ್ಲ. அபிமானி ஆண்டவர்களே, என்னப்பா பேசுறது தெரியாதா? என்னப்பா பூ இருக்குதுன்னு எரிச்சிரியா? கொஞ்சம் நில்லுங்க. என்ன பேர் என்ன? ஏந்தா கொஞ்சம் சைடு பேசுறது தானே. எனக்கு ஆவேசம் வந்திருக்குது. எங்க தர்சனம் வரணும் அத்து பண்புணி பண்ண ஜனக்கள்னா அபிமானத்தோட பண்ண தமிழ ஆண்டவர்களே எனக்கு புரியாது. எங்க ஈத் மல்ல எங்க புரியலாக்குதுச்சு அது இல்லையாது. நான் எனக்கு பேசுறதுக்கு வர என்ன பேசுறது தெரியாது. நாளை பாத்திருந்து ಗೊತ್ತಾ புரியலக்கது ஈத் மல்ல இங்கின புரி கர்மன என்ன பேசுறதுன்னு எனக்கு தெரியாது. ಎಂಚಿನ ಪಾತಿருந்து ಹೆಂಗ್ ಗೊತ್ತಾ? இந்த உலகத்திலே இந்த மண்ணிலே இந்த துளு மண்ணிலே எனக்கு ஜன்மம் கொடுத்த ஆண்டவனே உனக்கு நான் கிருத்தಜ್ಞತೆಯನ್ನು கொடுக்கேன். ಎಂಕಿ ಪುಣ್ಯ ಮಣ್ಣು ಈ ಮಣ್ಣು ತಿಂದದ್ದು ಬದುಕದು. ಎಂಕಿ ಮಣ್ಣು ಜನ್ಮ ಕೊಡ್ತಾರೆ ದೇವರೇ, ಇರಗ ಕೋಟಿ ಕೋಟಿ ನಮ್ಮನಲು நண்பர்களே. எங்கே ஒள்ளலை சுத்தினாலும் இந்த மண்ணு கிளியாது நண்பர்களே. வா தேசக்கு போண்டலாம் ಈ ಮಿಂಚಿನ ಮಣ್ಣು ಕೆಂಪು ಮಣ್ಣು ಒಳ್ಳೆ எனக்கு ரொம்ப பெருமையா இருக்கு. இங்க மல்ல எருமை ஆப்பணும் பெருமை ಕೆಲವು நான் உண்டாயிருக்கேன். மாணவர்களே, மாணவரே 20 ரூபாய் வச்சுக்கிட்டு நான் 20 ரூபாய் வச்சுக்கிட்டு நான் ಚೆನ್ನೈ ಮಹಾನಗರಕ್ಕೆ ಕಾಲಿಡ್ತೀನಿ. 20 ರೂಪಾಯಿ ಲೆಕ್ಕದ ಬಲ್ತಿನೆಯಾನು ಚೆನ್ನೈದ ಮಹಾನಗರ ಕಾರ್ದಿಯೇ. மகாநகர கால் விட்ட மேல எனக்கு தெரியாது, அங்க பாஷையே தெரியல. என்ன பண்ணுது? ஆர்ட கேக்குறது பசக்குது, தமிழ் தெரியாது. என்ன பண்ணணும்? ಹೆಂಚಿನ ಬಗಲ್ ನೀ ಅಂದ ಅವು ತಮಿಳ್ನಾಡಿಗೆ ಅನ್ ಕಾರ್ದಿ ಬೊಕ್ಕ ಎಂಕ್ ಎಂಡ 5 ಪೈಸೆ ಇಜ್ಜಿ ಎಂಕ್ ಭಾಷೆ ಇಜ್ಜಿ ಎಂಕ್ ಬಡಾಪುನು ಎರಡು ಪಾತೆರ್ನು ಎಂಕ್ ಗೊತ್ತಾಪುಜಿ. ಅಪ್ಪ என்ன பண்ணணும்? உன நட்டு இருக்கணும். நான் நட்ட மாட்டேன்.
பசிக்குது படாப்பணும் என்ன பண்ணணும் படு நட்டுருமா நட்டோடா நட்டக்கூடாது நட்டை அவன் நட்டிருக்கேன் ஆண்டல நட்டியே ஓ நட்டிய கடைக்கு அவன் சாவன் பண்ண சாப்பிட கிடைச்சிருச்சு அங்க பார்த்தாலும் ஒரு சின்ன ஹோட்டல் தான் இருக்குது அங்க போயிட்டு வேலை பண்ணு ಗ್ಯಾಪ್ ಗ್ಯಾಪ್ ದಾದಾಗೆ ಕ್ಲೀನರ್ ಅದು ಹೋಟೆಲ್ ಬೇಲೆಗೆ ಸೇರಿಯೇ ಓಹೋ அந்த வேலை பண்ணிட்டு ಸ್ಟೆಪ್ ಸ್ಟೆಪ್ಪುಮಾ ಕ್ಯಾಶಿಯರ್ ಆಗಿ போய் ಬಿಲ್ಡಿಂಗ್ ತಿಕೊಂಡು ಆಯ್ತಾ ಮುಟ್ಟುಡೆ ಮಿತರೋದು ಮಿತ್ತು போய் ಅಂಜತ್ತಿ ಇಂಪ್ರೂವ್ಮೆಂಟ್ தான் அப்படிதான் சொல்லணும் அப்படி இம்ப்ரூவ்மெண்ட் ஆயிட்டு அந்த ஹோட்டல்ல நான் என்ன பண்ணேன்னா அந்த ஹோட்டலுக்கு நான் முதலாளி ஆகி போய் தலைவன் ஆகி போய் ஹோட்டல்ಗೆ ತರಬೇನೆ ಅದು போய் ತರಬೇನೆ ತಪ್ಪ தலைவன் தான் தலைவன் ಹೋಟೆಲ್ ದತ್ತೊಂದು ಆಯ್ತಾ ದನಿ ಅದು போய் சாதாரண எல்லா ஒரு ஹோட்டலுக்கு ஒரு அந்த பக்கத்துல இருக்கிற எல்லா கட்சிதாரங்களும் எல்லாம் வருவார் ಮಂತ್ರಿಗಳು ಹೋಟೆಲ್ ಪೂರ ಕಚಡೋಲ್ ಬರಂತ ಕಚ್ಚಡ ಕಿಲಿಯಾದ ಎಲ್ಲ ಸಚಿವರುಗಳು ಕಚ್ಚಿದಾರಗಳು ರಾಜಕೀಯರು ಎಲ್ಲ வருவார் ஏது பார்ட்டி அது எந்த பார்ட்டின்னா HDMK HDK AMDMK HIDC மக்கಳ பச்சம் மக்கள கச்சம் எல்லாம் வருவார் கச்சம் பச்சை மக்கள் வந்துட்டு மசாலா தோசை தான் அதுதான் இதுதான் சாப்பிடுறாரு அப்போ ஒரு கனெக்ஷன் தான் எனக்கு அவருக்கு உண்டாயிடுச்சு அக்கல் மசாலா தோசை கனெக்ஷன் ஒரு பழக்கம் உண்டாயிடுச்சு மசாலா தோசை கனெக்ஷன் பழக்கத்துல நான் ஒரு புதுசா ಪಕ್ಷ ಅದ ಕಾರ್ಯದರ್ಶಿಯಾಗಿ ನಾನು ಸೆಲೆಕ್ಟ್ ಆಗಿ போய் ಆಯ್ತಾ ಹೊಸ ಪಕ್ಷದ ಒಂದು ಕಾರ್ಯದರ್ಶಿ ಆದಿ ನಾನು ಸೆಲೆಕ್ಟ್ ಆಯೆ ಹಂಗೆ போயிட்டு ಈತ ಬಗಲು ஞானರು ஒரு புதுசா பக்ஷ கல்லேட்டு கலகம் நாயகனாய் போய் இப்ப மினிஸ்டர் ஆயிருக்கேன் கல்லேட்டி கலக்கல இங்க பக்ஷத புதரவு ಈ ಕಟ್ ಮಾಡ್ಬೋದು ಕೃಷ್ಣಪ್ಪ கல்லேட்டு கலகம் என்னுடைய தாதம் என்றால் உனக்காக என்ன வேணாலும் பண்ணது எனக்கு தயாரா இருக்கிற மக்கள் கட்சிகள் என்னை தலைமாறி விரும்பின மக்களுக்காக நான் போராடுறேன் யான் பக்க போராட்டம் பண்ண ಹೋರಾಟம் ಅಲ್ಪ ಅವನ್ ಅರ್ಥಾನ್ ಬಕ್ಕ ಬಾಕಿದ மக்களுக்கு அதுக்கு அவளுக்கு எந்த வேணுமா அது நான் செய்வேன் என்ன கடமை அதுதான் ಮಂತ್ರ பண்ணலக்க மாட்டேன் பூ பண்ணங்கனே பத்தம் ஐதிரா மாஸ்டர் ஏஜ் ஆன குடும்பதக்கல இதுக்கு உங்களுக்கு எல்லாருக்கும் நான் நன்றி சொல்லணும் எதுக்குன்னா மினிஸ்டர் பண்ணிருக்கீங்க நீங்க தான் கடவுள் நீங்க எல்லாம் ஒட்டு கொடுக்குங்க நான் என்ன வேணாலும் பண்ணுவேன் இந்த ஸ்டேஜ்ல நான் பண்ணக்கு நல்லதா ಈ ಸ್ಟೇಜ್ ಎನ್ನಿಕಲ್ ಇಂಚಿನ ಮಂಡಲ ಮಲ್ತ ತೋಜ್ಪಾವೆ ಅಂಚಿನ ಮ್ಯಾಜಿಕ್ ಎಂಡ್ ಉಂಡು ஆண்டவர்களே ದೇವರೇ அந்த காலத்திலே கடவுள் மாறி வந்திருக்குது தேவர்ன ரூபோடு பைதிನಿ எம் பொண்டாட்டி என்ன ಬಡದಿ விமல்தாஸ் நான் கமல்தாஸ்னா அவள் விமல்தாஸ் தான் எவ்வளவு காம்பினேஷன் பாருங்க காம்பினேஷன் பஞ்சன ಗೊತ್ತಿದೆ லட்சுமி மாதிரி வந்திருக்குதா என் பொண்டாட்டி என் ஹிருதயத்தில் கால் வச்சாள் ಲಕ್ಷ್ಮೀನ ರೂಪೋಡು ಬರ್ತದೆ ಅಲ್ಲ ತಿಗಲೆ ಕಾರ್ದಿಯಲ್ಲ ತಿಗಲೆ ಎತ್ತಮ ಹೃದಯ ಆ ಟಚಿಂಗ್ ಆಗಲ್ಲ ಸ್ಟೋರಿ ಬಗಲ್ ಮೇ மாணவர்களே அந்த லட்சுமி வந்த வேளை நான் ತಿರುಗಿ பார்த்ததில்லை ಯಾನ ಲಕ್ಷ್ಮಿ ಒತ್ತಿವಕ್ಕ ಯಾನ್ ಪಿರತೋತಿಜಿ ಯಾನ್ ಎದುರೇ போயிನಿ ಎದುರಬಹುದು ಒಂದು ಬಾಲಾಯನ ಮಾಸ್ಟರ್ ಎಂಚಿನ ಪಾತಿರ್ನ ಮಾಸ್ಟರ್ ಕಟ್ ಮಾಡ್ಬೋದು ಮೇ ಒಟ್ಟಾಸಿ இவ்வளோ ஒரு விளையான ஒரு காரியக்கிரமத்தில நான் வந்தது என்னன்னா நான் சொன்னேன் மாஸ்டர் நான் சொன்னேன் என்னன்னா மக்கர மாஸ்டர் வேணாம் என்ன சாதனை இது தெரியாதுதான் இந்த சாதனை நான் எவ்வளவு பண்றேன் நான் சொன்னேன் ಅಂಚಿನ ಸಾಧನೆ ಇಂಚಿನ ಸಾಧನೆ ಅನ್ ದುಂಬು ಏತಮ್ಮಲ್ದೆ ಏರು ಈ ಜನ ಹೋಟೆಲ್ ಬೇಲೆ ಮತ್ತದು ಸಾಧನೆ ಅವು ಸಾಧನೆ அப்படிதான் நான் சொன்னேன் ஆனா அந்த மாஸ்டர் தான் கேட்கல நீ வரணும் அப்படிதான் சொன்னார் எவ்வளவு கட்சி இருக்கு எவ்வளவு செலவா இருக்கு நான் பண்ணிட்டேன் எல்லாம் சொல்லிட்டேன் ஆனா நீ வரணும் நான் சொன்னேன் ಯಾನ್ ಜೀರೋ ಹತ್ತು ಮಾಸ್ಟರ್ ಎಂತ ಎಂತ நான் அது அந்த மேட்டர் நான் சொன்னேன் ಯಾನ್ ಪಂಡೆ செலவாகுறது என்பது சொன்னேன் நான் சொன்னடே போகணும் மேல ದಿನ இந்த மாதிரி காரியக்கிரமக்கு நான் வந்துட்டு நான் இங்கதான் கொஞ்சம் பேசுறதுக்கு அவகாசம் கொடுத்தாரு நன்றி நான்
தாய்மார்களே, என்னுடைய நண்பர்களே, எல்லாருக்கும் நான் அச்சேரி நான் ஒரு வார்த்தை சொல்லுவேன். அது என்னன்னா நன்றி. ಸಾರಿ ಕುರ್ನುಡು ಆಯನ ಹೃದಯದ ಉಲಾಯಿಡ್ದ ಅಂತರೊಡ್ದು ಪಿದಾಯಿ ಬರ್ತದೆ ಭಾವೋದ್ವೇಗಡು ಪಾತಿರ್ದು ಇನಿ ಕಮಲ್ದಾಸೆ ಅವು ತಿಗಲೆ ಪುಡಾಯಿನಟ ಪಾತಿ ದಯಮನಗ ಆಯ್ತು ಸಂತೋಷಡು ಎಂಚ ಪನ್ಪುಣಿಂದ ಆಯ್ಜಿ ಎಂಕ್ ಮಸ್ತ್ ಧನ್ಯವಾದ ಗುರಿಗೆ ಎಂಕ್ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತೇನೆ ಹಿಮಕರ ಮಾಸ್ಟ್ರೆ ಈರು ಧನ್ಯ 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 ఆయనే బిక్కిని ఆతే ಇತ್ತೆ ಮಾತ ಒಣಸ್ತ ವ್ಯವಸ್ಥೆ ಉಂಡು ಮಾತೆಲ್ಲ ಪೋದು ಉಣ್ಣದು ಬರಲಿ ಯಾನ ಅಧ್ಯಕ್ಷ ಪಾತ್ರ ಕೋಚಿ ಏರ್ಲ ಪೋರೆ ಕುಲ್ಲೆನ ಕುಲ್ಲೆ 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 ಅವು ಒಂಚು ಎಲ್ಲೇ ಮಿಸ್ಟೇಕ್ ಅಂಡು ಕುಲ್ಲೆ ಎಂಬಿ ಕುಂಟೆ ಪಾತ್ರೆ ಉಂಡು ವೆಂಕಲ್ನ ಎನ್ನ ಶಿಷ್ಯ ಕೊಡೋರಿ ಆಯ್ ಪಾತ್ರೆ ನಟ್ಟು ಒಂಜಿ ಕುಲ್ಲೆ 5 ಬಕ್ಕ ಒಣಸ್ತ ವ್ಯವಸ್ಥೆ ಕಾರ್ಯಕ್ರಮಕ್ಕೆ ಸೇರಿದಂಚಿನ ಮಾತಾ ಬಂಧುಲೆ ಆಶಾ ಪೂರ ಫೋನ್ ಉಂಟು ಮೆಕ್ಲು ಫೋನ್ ಒಣಸು ಫೋನಾಗ ನೀಕೇನೊಂದು ಪೇರು ಎಂಕು ಪೂಯಿಜ್ಜ ಉಂಡು ಉಂಡು ಕೊಡೊಂಜಿ ಬಟ್ಟೆ ಇಟ್ಕಣ ಇದೆ ಅಂದ್ರೆ ಪೂಗನ್ಲೆ ಅಲ್ಲ ಪೂಗನ್ಲೆ ನಮ್ಮ ಕರ್ಮ ನಟ್ಟದು ಬಾಡವನ ನಟ್ಟು ಮಾಷ ಯಾವ ಬೋರ್ಡ್ ಆಯ್ತು ಮಾಷ ಆ ಜನಕ್ಕೆ ಕಾರ್ಯಕ್ರಮಕ್ಕೆ ಸೇರಿದಿನ ಮಾತಾ ಬಂಧುಲೆ ವೇದಿಕೆ ಡಿಪ್ಪು ನಂಚಿನ ಪೂರ ಗಣ್ಯರೇ ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಇನಿ ಬಾರಿ ಖುಷಿ ಎಂಕ್ ಇನಿ ಈ ಕಾರ್ಯಕ್ರಮಕ್ಕೆ ಆರು ಎಂಕ್ ಗೊತ್ತಿಜ್ಜಂಡು ಬತ್ತಿ ಬೊಕ್ಕ ಗೊತ್ತಾಂಡು ಇದು ಒಂಜಿ ರೀತಿದ ವಿಷಯ ಯಾವ ಈಯ ಪಣ್ಯತ್ತ ಪೂ ಬೋಡು ಅಂದ ಈ ನಮ್ನೆದ ಕಾರ್ಯಕ್ರಮ ಏನು ಎನ್ನ ಜೀವಮಾನ ತೋತಿಜಿ ಬಾರಿ ಖುಷಿ ಅಂಡು ದಯ ಬಂದಾಗ ಒಂಜಿ ಬಯಕೆದ ಕಾರ್ಯಕ್ರಮಲ್ಲ ಈ ರೀತಿ ಒಂಜಿ ಆಚರಣೆ ಮನ್ಪು ನಾವು ನನ್ನ ದುಂಬಗೊಂದು ಚಾಲ್ತಿಗೆ ಬರುವ ಪಂಡದ ಯಾನು ಏನಿದೆ ಅಂಚದುಪ್ನಾಗ ಈ ಕಾರ್ಯಕ್ರಮಕ್ಕೆ ಏನನ್ನು ಒಂಜಿ ಮೋಕೆಡು ನಿಕಲು ಮಾತ ಲೆತ್ತರು ಲೆತ್ತದು ಎನ್ನ ಆ ಮೋಕೆನು ತೋಚ್ಪಾಯರು ಈ ವೇದಿಕೆ ಉಪ್ಪುನ ಮಾತ ಈ ಗಣ್ಯರು ಏತು ಶೋಕಡು ಪಾತಿರು ಆ ಬಟ್ಟಿನೇ ಪಾಡಮ್ಮ ಸ್ಟಡಿ ರೆಡಿ ಗೋಪನ್ ಕನ ಮಂಚತ್ತಿಲ್ಲ ದೈ ಕಡೆ ಚಂದೆ ಹೋ ನೀವು ಮೆಡ್ರಾಸ್ ಬಂದಿಟ್ಟು ಸೊಲ್ಲಕ್ಕಿಲ್ಲ ಅಲ್ಲ ಇಲ್ಲ ನಿಂಗೆ ಎಂದ ನಿಂಗ್ಲೆ അങ്ങനെയല്ല ಮೆಡ್ರಾಸ್ ಹೋಟೆಲ್ ತಂಗಿಟ್ಟು ಅಲ್ತಿರ್ದೆ ಪೋಲೆ ಕೃಷ್ಣಪ್ಪ ಒಂಜಿ ಶಿಷ್ಯನ ಒಂಜಿ ಮೋಕೆದುಲೆ ಮಾಸ್ಟರ್ 5 ನಿಮಿಷಡು ರೋಟ್ ವೀಲರ್ ಬತ್ತು ಜತ್ತಿ ರೋಟ್ ವೀಲರ್ ಕ್ಲಿಯರ್ ಅವ್ರು ನಾಯಿ ಮಾಸ್ಟರ್ ರೋಟ್ ವೀಲರ್ ಅಂದ ಬೊಕ್ಕ ಅದು ಕ್ಲಿಯರ್ ಅದು ರೋಡ್ ರೋಲರ್ ರೋಡ್ ಅಲ್ಲ ರೋಲ್ಸ್ ರಾಯ್ಸ್ ಈ ಜನ ಇಂಚಿರಪ್ಪ ಅಂತ ರೋಡ್ ರೋಲರ್ ಕಂಟ್ರೋಲ್ ಅಂತೆ ಭಯಂಕರ ತಿಳ್ಕೊಂದಿಲ್ಲ ಹೆಂಗ ಅಲೆಂತೂದಿ ಹೆಂಗ ಕಂಟ್ರೋಲ್ ಸೂಪರ್ ಆಯ್ತು ಚೋಟು ರೋಲ್ಸ್ ರಾಯ್ಸ್ ಓಕೆ ಮೂಲ ಅವು ಬಂದ್ರೆ ಅವತ್ತು ಮೂಲ ಆ ಮೂಲ ಏರಿಲ್ಲ ಬರ್ರಿ ಅಲ್ಲಿ ವ್ಯಾಧಿ ಮಾಡ್ರೆ ನಾ ಚಿಟ್ಟಿ ನಿನ್ನ ಕತೆ ಅದೇ ಕಮಲ್ ಹಾಸನ್ ರಜನಿಕಾಂತ್ ಪುರ ಬರ ಭಾಷೆ ಜನಲ್ಲಿ ಭಾಷೆ ಜನ ಅವು ನೆರೊಂದು ಭಾಷೆ ಜನ ಕಾನ್ಫಿಡೆಂಟ್ ಮಾಡ್ತಾರೆ ಭಾಷೆ ಜನ ಕನ್ನಡದೊಂದು ಶೋಂಟೆ
ನನಗೆ ಎಂಥ ಕಾರ್ಯಕ್ರಮ ಅಂತ ನನಗೆ ಗೊತ್ತಿಲ್ಲ. ನನ್ನ ಮಾಸಭಾರತಿ ಕೇಳಿದ್ರೆ ನಾನು ಒಂದು ನಿಮಿಷ. ಸೇರಿದ ಗಣ್ಯರೇ, ಸಚಿವರೇ, ಸ್ವಾಗತ. ಕಮಲ್ ಹಾಸನ್ ಅವರ ಹೆಂಡತಿಯವರೇ, ಅಪ್ಪ ಗೌ ಅರ್ಪಣೆ. ಕಮಲ್ ಹಾಸನ್ ರೇ ಮತ್ತು ನಿಮ್ಮ ಹೆಂಡತಿ. ಕಮಲ್ ಹಾಸನ್ ರೇ ಮತ್ತು ನಿಮ್ಮ ಹೆಂಡತಿಯವರೇ. ಕಮಲ್ ಹಾಸನ್ ಅಲ್ಲ, ಹಿಮಕರ್ ಡಿ. ಹಿಮಕರ ಡಿ ಎನ್ನೋ ನನ್ನ ಒರಿಜಿನಲ್ ಪದ ರಾವು ಮೇಕೇಶ್ನಪ್ಪ. ಹಿಮಕರ ದೋಗ್ರ ಪೂಜಾರಿ. ಗೊತ್ತಾ ಹಿಮಕರ್ ಡಿ ಅವರೇ ನಮಸ್ಕಾರ. ಆಯ್ತಾ? ನೆಕ್ಸ್ಟ್ ಇಲ್ಲಿ ನೆರೆದಿರುವ ಎಲ್ಲ ಕಮಲ್ ಹಾಸನ್ ಅಭಿಮಾನಿಗಳು, ಇಲ್ಲಿ ನೆರೆದಿರುವ ಎಲ್ಲ ಕಮಲ್ ಹಾಸನ್ ಅಭಿಮಾನಿಯವರು. ಮೇಡಮ್ ಕಮಲ್ ಹಾಸನ್ ಸಾವನ್ ಬರ್ತೀರಿ ತುಂಬ ದಾದ ಇರ್ತೇನೆ ಸರ್. ಇಲ್ಲಿ ನೆರೆದಿರುವ ಅದಕ್ಕೆ ನಾನು ಹೇಳಿದೆ ಒಂದು ಕಾರ್ಯಕ್ರಮ ಉಂಟಂತ ಹೇಳಿದ್ರು. ಅದಕ್ಕೆ ನಾನು ಸರಿ ಬರ್ತೇನೆ ಅಂತ. ಇಲ್ಲಿ ಬಂದು ನೋಡಿ ಗೊತ್ತಾಗಿದ್ದು ಅದು ಬಯಕೆ. ಶೋಭಕುಮಾರಿ ಫ್ರೀ ಇದೆ ಬರ್ತೀವಿ. ಯಾರು ಕೇಳಿದ್ದು? ಇವರು ಮೊನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ರು, ಶುಭಕುಮಾರಿ ಫ್ರೀ ಇದೆಯಾ ಬರ್ತೀಯಾ ಅಂತ. ಯಾರು? ಇವರು ಹಿಮಕರ್ಡಿ ಅವರು. ಎಂತ ಮಾಸ್ಟರ್ ಕಾರ್ಯಕ್ರಮಕ್ಕೆ ಕೃಷ್ಣಪ್ಪನವರೇ? ಹೌದು, ಈ ಬನ್ನು ಕಾರ್ಯಕ್ರಮಕ್ಕೆ. ಎಂತ ಸಾಧನೆ ಸಮಾವೇಶ. ಅದ ಹಾಗೆ ಕರೆದ್ರು. ನಾನು ಅದಕ್ಕೆ ಕಾರ್ಯಕ್ರಮ ಅಂತ ಎಲ್ಲ ಎನಿಸಿ ಬಂದೆ. ಇಲ್ಲಿ ಬಂದು ನೋಡುವಾಗ ಬಾಯ್ಕೆ ಅಂತೆಲ್ಲ. ಹೌದು, ಕಮಲ್ ಹಾಸನ್ ಹೆಂಡತಿಗೆ. ನನಗೆ ಸೀವತ್ತಿ ಗೊತ್ತ. ಕಮಲ್ ಹಾಸನ್ಗೆ ಯಾರು? ಕಮಲ್ ಹಾಸನ್ ಹೆಂಡತಿಗೆ ಬಾಯ್ಕೆ ಅಂತೆಲ್ಲ. ತುಂಬಾ ಸಂತೋಷ ಆಯ್ತು. ಒಂದು ಒಳ್ಳೆ ವಿಷಯ ಅಲ್ಲ. ಮತ್ತೆ ಬಾಯ್ಕೆ ಆಗುದು ಹೆಂಗಸರಿಗೆ ಮಾತ್ರ. ಮತ್ತೆ ಹಿರಿಯರು ಹೇಳಿದ್ದಾರೆ, ಸ್ತ್ರೀ ಜನ್ಮ ಶ್ರೇಷ್ಠ ಜನ್ಮ. ಹೌದಾ? ಹೆಂಗಸರಿಗೆ ಹೌದಾ? ಶುರು ಕಲ್ಪ ಹೌದಾ? ಮೂಲಂಜಿ ಶುರು ಕಲ್ಪ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಬಾಯ್ಕೆಲ್ಲ ಆಗುದು ಹೆಂಗಸರಿಗೆ ಮಾತ್ರ. ಅದಕ್ಕೆಲ್ಲ ಹೇಳಿದ್ದು ಹಿರಿಯರನವರು, ಶ್ರೀ ಜನ್ಮಂ ಶ್ರೇಷ್ಠ ಜನ್ಮಂ ಅಂತ. ಆ ನಿರ್ವಹಣೆ ಮಾಡಿಕೊಟ್ಟ ನನ್ನ ಗುರುಗಳಾದ ಹಿಮಕರಡಿ ಅವರಿಗೆ ನಮಸ್ಕಾರ. ಕರಡಿ ಅಲ್ಲ, ಹಿಮಕರ್ ಡಿ. ಫುಲ್ ಬುದಾರ ಹಿಮಕರ ಡಿ. ಡಿ ಬಣ್ಣ ದೋಗ್ರ ಪೂಜಾರಿ. ಅವು ಗೊತ್ತು ನೀ ಯಾವ ಹಾಗೆ. ಮತ್ತೆ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯ್ತು ಇವರು ಕಮಲ ಸರ್ನ ಬಡಿದೇವರಿಗೆ ಇದು ದೇವದ ಎಂತ ಬಾಯ್ಕೆ. ಕಮಲ್ ಹಾಸನ್ ಬಡಿಯೋದು ಯಾರು? ಕಮಲ್ ಹಾಸನ್ ಪಿಕ್ಚರ್ ಆಕ್ಟರ್. ಕಮಲ್ ದಾಸ್. ಅಯ್ಯೋ ಸಾರಿ, ಕಮಲ್ ದಾಸ್. ಸಾರಿ ಸರ್, ಸಾರಿ ಸರ್. ಕಮಲ್ ದಾಸ್ ರಜನಿಕಾಂತ್ ಎಲ್ಲ ಬರ್ಲಿಕ್ಕೆ ಅಲ್ಲ, ಇವ್ರು ಬೇಡ ಸಾವನು. ಬಯಕೆ ಅಂದ್ರೆ ಅದರಲ್ಲಿ ವಿಶೇಷ ಏನಂದ್ರೆ ಹೆಂಗಸರಿಗೆ ಮಾತ್ರ ಆಗುದು. ಹೌದಾ? ಹೌದು, ಗೊತ್ತಾ ಅವರಿಗೆ ಗೊತ್ತಿಲ್ಲ. ನಿನ್ನ ಸಾವು ನಿನ್ನ ಸಾವು. ಮೈಕೆ ಇಂಚನೇನಾ ಕಿತ್ಕೊನೋಲ್ಯಾ ಅಂದೆ. ಅದೊಂದು ಚೂರು ತಿತ್ತು ಮಾಡ್ಬಿಡು. ಆ ಸ್ಕೂಲಲ್ಲಿ ಗೇಟಲ್ಲಿ ಅಲ್ಲಿ ಬಿಟ್ಟು ನಾವು ಈಚೆ ಬರುವಾಗ ಆ ಕಷ್ಟ ಉಂಟಲ್ಲ. ಕಷ್ಟ ಡೈಲಾಗ್ ಬರುದಿಲ್ಲ. ಎಸ್ ಎಸ್ ಕಟ್ಮಲ್ ಪಚ್ಚಿ ಜಿ ಇಟ್ಲಲ್ಲಿ ಚಿತ್ತಲ್ಲ, ಝೀಟ್ ಇತ್ತಲ್ಲ, ಝೆಡ್ ವೈಟ್ ಝೆಡ್ ಟಿವಿ. ಜೀವನದಲ್ಲಿ ಟೆನ್ಷನ್ ಯಾರಿಗೆಲ್ಲ? ಈಗ ನಿಮಗೆಲ್ವಾ, ಇವರಿಗೆಲ್ವಾ, ಅವರಿಗೆ ಅವರಿಬ್ಬರಿಗೆ ಸಹ ಉಂಟು ಟೆನ್ಷನ್, ಎಲ್ಲರಿಗೆ ಸಹ ಉಂಟು. ಪಾಪ ಎಂತ ಮಾಡುದು? ಇವರ ಕುಲ್ಲು ಮೇರ ಮಾಡ್ತಾನೆ. ಅದು ಬಗ್ಗೆ ಎಂಚು ಫಿನಿಶ್ ಮಾಡ್ಬೋದು ಸರ್. ಟೆನ್ಷನ್ ಇದೆ ಕೃಷ್ಣನ ಈ ರೀತಿ ಬಂದ್ರೆ ಇತ್ತ ನಿನ್ನ ಅವು ಲೇಡೀಸ್ ಮುಗಿನ ಟೆನ್ಷನ್ ಬರ್ತಾನೆ. ಬರ ಮುಗಿ ಉಂತಾರ ಬನ್ಲಿ ಬನ್ಲಿ. ಯಾವ ಪಲ್ಲೆ ತಟ್ಟಂ ಕರಗಳೇ
ಉಕಾರಿಂಗ ಚಿಡುಬು ಎಲ್ಲ ಉಕಾರಿಂಗ. ವಾಲಿಬಾಲಿ ಅದೆಂತ ವಾಲಿಬಾಲಿ? ಆ ಮಗು ಒಂದು ಸ್ವಲ್ಪ ದೊಡ್ಡದಾಗಿ ಅದಕ್ಕೆ ಒಂದು ಸಣ್ಣ 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 ಚಿಕ್ಕ ಚಿಕ್ಕ ಸೈಜ್ ಯೂನಿಫಾರ್ಮ್ ಎಲ್ಲ ಹಾಕಿ ಸ್ಕೂಲಿಗೆ ಸಂತೋಷದಲ್ಲಿ ಎರಡು ಪುಚ್ಚೆ ಹುಡುಗ ಆದ್ರೆ ಆಗುದಿಲ್ಲ, ಮಗು ಸಹ ಹುಡುಗಿಯ? ಹೌದು, ಹುಡುಗಿ ಹೆಣ್ಣು ಮಗು. ಸ್ಕೂಲಿಗೆ ಬಿಡುವಾಗ ಒಂದು ಸಂತೋಷದಲ್ಲಿ ಹೋಗಿ ಅಲ್ಲಿ ಗೇಟಲ್ಲಿ ಬಿಟ್ಟು ಈಚೆ ಬರುವಾಗ ಉಂಟಲ್ಲ, ಇಲ್ಲಿ ಮನಸ್ಸಲ್ಲಿ ಆಗುವ ನೋವು ಅದು ತಾಯಿಗೆ ಮಾತ್ರ ಗೊತ್ತು. ಎದೆ ಭಾರ ಆಗುದು, ಹೊಟ್ಟೆ ಭಾರ ಆಗುದು, ಸಂಕಷ್ಟ ತಡಿಲಿಕ್ಕೆ ಆಗುದಿಲ್ಲ. ಜರ ಬಾಲಿನ ಶಾಲೆ ಬಿಡ್ಪುನ ತೂತಲ್ಲ ಹೋಗ್ಬೋದು ನಾವು. ಹೇಳಮ್ಮ, ನೀನು ಮಾತಾಡ. ಹಾಗೆ ಅದಕ್ಕೆ ಮುಂಚಿನವರೊಂದು ಹೇಳಿದ್ದಾರೆ, ಏರಲ್ಲ ಒಂಜಿ ನಮಕೊಂದು ಜನ ಕೊಡ್ಲಿ. ಮುಲ್ತುರ್ದು ಮೂಲ ಔಟ್ ಅದ, ಮುಲ್ತುರ್ದು ದಕ್ಕೊಲ್ಲ ಮುಸುಂಟುಗೆ. ಹಾಂ, ಮುಸುಂಟುಗೆ ದಕ್ಕೊಡು ಮೋನಿಗೆ. ಬೇರೆ 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 ಭಾಷಣವಳು ಅಂದು ಬುರ್ನು ಉಣವ್ರು ಇರೋದೇ ನೀಡಿಗೆ ತಂಡ ಮಾಡದೆ ಅದು ಹಂಚಬಹುದು. ಅಭಿಮಾನಿ ಆಂಡವರುಗಳೇ ಪಾಚಕ್ಕ ಎಂದ ಸೇವಂತಿಗೆ ಉಂಡು ಕೊಂಚ ಇರಪ್ಪ. ಎನ್ನ ಪೇರು ಎನ್ನ ಪೇರು ಜಯಂತ. ಜಯಂತ ಎನ್ನ ಪೇರು ಜಯಂತ. ಕೊಂಚ ಇರಪ್ಪ. ಅಭಿಮಾನಿ ಆಂಡವರುಗಳೇ, ಅಭಿಮಾನಿ ಆಂಡವರುಗಳೇ, ಮುಸುಂಟು ನಾಡ ಯಾರು ನಮ್ಮ ಪೇರು ರಡ್ ಸಾತಿ ಬರೋಡು ಕರೆಕ್ಟ್ ಇಡಿಗೆ ಬರೋಡು ಜಯಂತ ಸಾಟು ಪನ್ನಗನೆ ಬೋರಡು ಕರೆಕ್ಟ್ ಇಡಿಗೆ ಕರೆಕ್ಟ್ ಬರೋಡು. ಕಾರ್ ಬಚ್ಚು ಆವೇಶ ಬಂದಿರ್ತದೆ. ಐಕ್ ಬರ್ಚಿ ಅಭಿಮಾನಿ ಆಂಡವರುಗಳೇ ಫಸ್ಟ್ಗೆ ಹೋದು ಅಭಿಮಾನಿ ಆಂಡವರುಗಳೇ, ಅಭಿಮಾನಿ ಆಂಡವರುಗಳೇ ಹತ್ತು ಬೂರ್ತು ಹಾವಡು ಆವೇಶ ಬಂದಿರ್ಸಿ ಆವೇಶ ಬಕ್ಕ ಅಪ್ಪಗನ ಬೀಜಿದ್ದಕ್ಕೆ ಅಭಿಮಾನಿ ஆண்டவர்களே குடரபுர்னு பேசிக்கிட்டு தானே இருக்கு. இந்த ஒரு மண்ணு கிளியாது எனக்கு ரொம்ப ரொம்ப சந்தோஷமா இருக்கு. நல்ல புத்த உண்டே. ಆಬುಜಾ ಆಯ್ತು ಒಂದು ಉದ್ದ ಉಂಡೆ ಟ್ರಾನ್ಸ್ಲೇಟ್ ಅತ್ತು ಚೋಟಣ್ಣ ಆ ಟ್ರಾನ್ಸ್ಲೇಷನ್ ಒಂದೊಂದು ಪಾಯಿಂಟ್ ಎಂಡ್ ಅನ್ನಕ ದಕ್ಲೆ ಮುಸುಂಟುకు ಬರುದು ಇಗಲೆಗತ್ತ ಮಾರ್ನಿಂಗ್ ಮಾರ್ನಿಂಗ್ ಓಕೆ ತಾ ಬೋಡ ಓಕೆ ಅರೆ ಮುಟ ಲಾಸ್ಟ್ ದ ಬೋಡ ಪೂರ ತೇಲ್ತದೆ ಈ ಜನ ತೇಲ್ತದೆ ಈ ಜನ ಈರ್ಬೇಕು இந்த மண்ணு எங்க வேர்ல்டுல எங்க போனாலும் இந்த மண்ணு கிடையாது ஆண்டவர்களே. ಇತ್ತು ಗೋವಾ ದೇಶಕ್ಕೆ ಬಂದಲ್ಲ ಇಂಚಿನ ಮಣ್ಣು ದಿಕ್ಕುಜಿ. ಓಕೆ ಕೆಂಪು ಮಣ್ಣು. ಕಡೆಯಕ್ಕೆ என்ன பண்ணுவேன், ஒரு ஹோட்டல் மாலிக்காது ಹೊರಹೊಮ್ಮುವೆ. நான் ஒரு மாலிகனாய் போய் ஹோட்டல் மாலிகனாய் போய் உங்கள் ஆசீர்வாதத்தில் கரெக்ட் தமிழில் ஆத்தி அந்த காலத்தில் ಎಲ್ಲ பொலிட்டிಷಿಯನ್ ANDMK HIDK ADMK DMK காங்கிரேட்டர் கழகம் எல்லா மந்திரிமார்கள் எல்லா ஹோட்டலுக்கு வந்து தமிழ் மக்கள் எல்லா வந்து சாப்பிடுறது என்ன ஹோட்டல்ல மசாலா தோசைகள் அந்த ஹோட்டலுக்கு வந்து சாப்பிட போயிருந்தார். மசாலா தோசை சீரா இட்லி எல்லாம் சாப்பிட போயிட்டு ಆ ಟೈಮ್ல எனக்கு ಆ கனெக்ஷன் வந்துச்சு. அந்த கனெக்ஷன் அப்பதான் எனக்கு ஒரு பழக்கம் ஏற்படுத்துச்சு. ஒரு கனெக்ஷன் உண்டாச்சு. அந்த கனெக்ஷனத்துல நான் ஒரு பட்சத்தில் ஒரு சாதாரண காரியகர்த்தம் நான் ஜாயின் பண்ணுவேன். ஒரு பட்சத்தில் ஒரு சாதாரண காரியகர்த்தனாய் நிலையோரிக்கும் ஞான் அழகத்தனபடியான பொருத்தன் எனக்கு தெரியாதபடி முட்டாதபடிகள் வாழ்ந்த மாதம் இப்பாதலிக்கான குத்தோடுபடி அல்லே சரியில்லை.
ಅವು ಅಂತ ಕರೆಕ್ಟ್ ಬಂತೆ ಅವೇ ಬಿಡು ಅದೇ ಊಟ ಬರ್ತದೆ ಅವು ಬಿಡು ಅವರು ಚಿನ್ನ ಹೋಟೆಲ್ ನಟ್ಟಿರೆ என்ன பண்ணுவேன் എനിക്കാതെ நான் நட்டிரே நட்ட மாட்டேன் நேஜி நேஜி என்ன பண்ணணும் நான் பசிக்குது எனக்கு நட்டணுமா நட்டக்கூடாது நட்டக்கூடாது ஆனால் நட்டிரேன் ஆனால் நட்டிரேன் ஆண்டல நட்டதே ఆయన సావన్ పనుకున్నా ಸ್ಟೆಪ್ ಸ್ಟೆಪ್ ಅದ ಒಳಂದು ಹೋಯ್ ನಾನು ಕ್ಲೀನರ್ ಆದ ಬೇಲೆ ಮಲ್ತದು ಒಂದು ಮಳ್ಳ ಬಿಲ್ಡಿಂಗ್ ದಿಕ್ಕಂಡು ಆಯ್ತಾ ಸ್ಟೆಪ್ ಉಡೆ ಮಿತ್ತು ಬಾಯ್ ఓటే మాస్టర్ ನಾ ಇಂಪ್ರೂವ್ಮೆಂಟ್ ಆಯ್ ఆ ఇంప్రూవ్మెంట్ ಇಂಪ್ರೂವ್ಮೆಂಟ್ ಯಾನು ಇಂಪ್ರೂವ್ ಆಯ್ స్టెప్ మిత్ వేరే జల్లి జల్లి ಏತು ಒಂದು ಗ್ಯಾಪ್ ಸ್ಟೆಪ್ మిత్ వేరే జల్లి అవుನುಂಡ ಎಲ್ಲರೂ வந்துட்டு HDK HDMK DMK HDK மக்கள் பட்சங்கள் HDMI தமிழ் பச்சைகள் HDK தமிழ் பச்சைகள் HDK HDMK HDFC HDFC ICICI ಎಂಚಿನ ಮನುಷ್ಯ ಬ್ಯಾಂಕ್ ಪಾಲಿಟಿಕ್ಸ್ ಇನ್ನ ಬ್ಯಾಂಕ್ ಉದ್ಯೋಗಿ ವಲ್ತ ಬರೋದು எல்லா கட்சிக்காரர்களும் வந்துட்டு மசாலா தோசை தான் இட்லி தான் சாப்பிட்டு போறாங்க அப்பா ஒரு பழக்கம் ஏற்பட்டுச்சு ஒரு கனெக்ஷன் உண்டாயிடுச்சு அந்த கனெக்ஷன்ல ഞാൻ ഒരു പക്ഷത്തിന്റെ കാര്യദർശിയായി ഞാൻ സാമാന്യ കാര്യകർത്തായി ഒരു സാമാന്യ കാര്യകർത്തനായി പോയി ಅಪ್ಪಡ ಸ್ಟೆಪ್ ಮಂಡಲ ಪಂಚಾಯತ್ ಅಧ್ಯಕ್ಷ ಆಗಿ ಹೊರೊಂಜಿ ಬಂದಲೆ ಅತ್ತ ಎಕಡೊಂಜಿ ದಾದನಂಜಿ ಬರ್ತದೆ ಲಾಸ್ಟ್ ಎಕಡೊಂಜಿ ದಾದನಂಜಿ ನಾನು ನಟ್ಟ ಮಾತೆ ನಾನು ಯಾನ್ ನಟ್ಟುಜಿ ನಟ್ಟ ಮಾತೆ ನಟ್ಟು ಯಾನ್ ನಟ್ಟುಜಿ ಮಾಟೆ ಮಾಟೆ ಇಂಜಿನ ಅಯ್ಯೋ ಕಟ್ಟಲ್ಲಿ ಒಂಜ ಅದೊಂದು ಓಕೆ ಎಸ್ ನಾನು ಆಲ್ತ ನಟ್ಟದ பண்றீங்க நீங்க தான் கடவுள் நீங்க எல்லாம் ஒட்டு கொடுக்குங்க நான் என்ன வேணாலும் பண்ணுவேன் இந்த ஸ்டேஜ்ல நான் பண்றதுக்கு நல்லதா ಈ ಸ್ಟೇಜ್ ಎನ್ನಿಕಲ್ ಇಂಚಿನ ಮಂಡಲ ಮಲ್ತ ತೋಚ್ಪಾವೆ ಅಂಚಿನ ಮ್ಯಾಜಿಕ್ ಎಂಡ್ ಉಂಡು ಕಟ್ ಕಟ್ ಕಾಡ್ ಏತು ತೆಲ್ದೊಂತಲ್ಲ ಹೃದಯ ದೇವದೆ இந்த தேவதை எப்போ வந்தாலும் திருப்பி பார்த்ததில்லை ಎಣ್ಣೆಗೆ ಮಾಸ್ಟರ್ ಈ ಲಕ್ಷ್ಮಿ ಯಾಪ ಎನ್ನ ಬೆರಿಯ ಬತ್ತಲ್ಲ ಯಾನ್ ಪಿರ ತೂತಿಜಿ ಐದು ಬೊಕ್ಕ ಯಾನ್ ದುಂಪೋಯೆ ಎದುರೇತು ಒಂದು ಎದುರುತು ಒಂದೇ పోయి ಎದುರುತು ಒಂದೇ ಪೋಂಡ ಬೊಕ್ಕ ಬಂಜಿನಾಲ್ ಇಂಚಾಯೆ ಅವು ಎಂಚ ವರ್ಷ ಎದುರುತು ಒಂದೇ పోయి ಬುಕ್ಕ ಬಂಜಿನಾಲ್ ಎಂಚ ಅಸಂಬದ್ಧ ಪ್ರಶ್ನೆ ಬರುತ್ತೆ ಅತ್ತ ಫಿಕ್ಸ್ ಆಡ್ ಮಾಸ್ಟರ್ ஓ ஏத்து பண்டற ஃபிக்ஸ் ஆடி ஒரே வாக்கியத்தில் நான் சொல்றேன் ஒரே வாக்கியத்தில் நான் சொல்றேன் கேட்றீங்க கேட்டரிங் நன்றி நான் கமல்தாஸ் விமல்தாஸ் அந்த காம்பினேஷன் பாருங்க எந்த காம்பினேஷன் அது ಚಿನ್ನ ಕಾಂಬಿನೇಷನ್ ಆಯ್ನತ್ತ ಮಾರ ಕಾಂಬಿನೇಷನ್ ಐತೆ ಮಾರ ಐತೆ ಸಮಾವೇಶ ಆಯ್ನತ್ತ ಮಾರ ಸಮಾವೇಶ ಸಾಧನೆ சாதனை ಆ ಕಾಂಬಿನೇಷನ್ பாருங்க அந்த லக்ஷ்மி என்ன ಹೃದಯத்தில் ಕಾಲು வெச்சு ಆಲೆನ್ನ ತಿಗಲಿ ಕಾರ್ದಿಯಾಲ್ ಚೆಕ್ ತಿಗಲಿ ಹತ್ತು ಮಾಸ್ಟರ್ ಕಿರೋಡ್ತಿ ಪೊಕ್ಕಡೆ ಹೃದಯ ಬಣ್ಣ ಹೃದಯದಲ್ಲ ಪೊಗ್ಗೆಲ್ಲ ಆರ್ಟ್ ಟಚಿಂಗ್ ಸಾಧಾರಣ ಸಾಧನೆ ಬೇಡ ಸರ್ ಇದು ಸಾಧಾರಣ ಸಾಧನೆ ಈ ಸಾಧನೆ ನಾನು ಪನ್ನೀರ್ಕೆ ಇಂಚಿನ ಸಾಧನೆ ನಾನು ಮಸ್ತ್ ಮಲ್ದೆ சின்ன சாதனை மாஸ்டர் நான் அது இது தெரியாதல்ல இந்த சாதனை ரொம்ப பண்ணிருக்கேன் ಇದು ಎಲ್ಲೇ ಸಾಧನೆ ಇಂಚಿನ ಸಾಧನೆ ನೆಕ್ಕದುಮ್ಯಾನು ಮಸ್ತ್ ಮಲ್ತದೆ ಏರು ಓಯ್ನ ಸಾಧನೆ ಒಂದು ಹೋಟೆಲ್ ಬೇಲೆ ಬೋದು ಅಂಚೆ ಲೆತ್ತದು ಎನ್ನ ಆ ಮೋಕೆನು ತೋಚ್ಪಾಯಾರು ಈ ವೇದಿಕೆ ಉಪ್ಪುನ ಮಾತ ಈ ಗಣ್ಯರು ಏತು ಶೋ ಕೊಡು ಪಾತಿಯರು ಕೊಡೋಣ ಕೊಡೋರ ಕೊಡೋರ ಆ ಬಟ್ಟಿನೇ ಪಾಡ್ಮೆ ಅವು ಲಾಸ್ಟ್ ಕೊರ್ಪೆ ಅಲ್ಚರ್ ಕೊರ್ಪೆ ಅಯ್ಯೋ
ನಾನು ಮುಲ್ತೂರು ದಿಂಚ ಟರ್ನಿಂಗ್ ಕೊರ್ಪ ಅಲ್ತಿರ್ದು ಒಂಜಿ ಶಾರ್ಟ್ ದೈತೊಂದಿಲ್ಲ ಮೇಲ್ ಮೇಲ್ತದ ಅಡ್ಡ ಬಿಡು ಫ್ರೇಮ್ ಇಡ್ತು ಗೊತ್ತಾ ದಕ್ಕನ ಬರಡ ದಕ್ಕನ ಬರಡ ರೆಡಿಯಾ ಕಡೆ அந்த கடவுள் மகதரி 60 66 பார்த்து என் லைஃப்ல வந்திருக்குது என் பொண்டாட்டி கமல்தாஸ் விமல்தாஸ் தான் ವಿಮಲಾ ಕಮಲ್ ದಾಸ್ ಬಂತ ಪಾಸ್ ಒನ್ ಮೋರ್ ಎಸ್ ರೆಡಿ 3 நான் நட்ட மாட்டேன் ನಾನು ಯಾನ್ ನಟ್ಟುಜಿ நட்ட மாட்டேன் ನಟ್ಟು ಯಾನ್ ನಟ್ಟುಜಿ ಇನ್ನು ಮಾಟೆ ಇಂಜಿನ ದೊಡ್ಡ ನಡು ಎಂಕ್ಲೊಂದು ಚೂರು ಗ್ಯಾಪ್ ಕೊಡುದು ಅದನ್ನು ಪಾತ್ರ 20 ரூபாய் 20 ரூபாய் தான் என் பாக்கெட்ல இருக்குது 20 ரூபாய் என்ன கிசாடித்தீங்க கொஞ்ச டைம் நான் சென்னை போனேன் சென்னையில 5 பைசா கிடையாது என் கிசத்திலே ಚೆನ್ನಾಗಿ நான் இவ்வளவு மாதிரி சொல்றது கொஞ்சம் விடுங்க ஊத்த இருக்கு மாஸ்டர் 20 ரூபாய் கிடையாது இந்த கிசத்திலே இப்போ நான் இவ்வளவு மாதிரி ஒரு ಪಣಕ್ಕಾರನ ಇರ್ಬೇಕು ಹೆಂಗ ಗೊತ್ತಾಂಡು 20 ರೂಪಾಯಿ 11 ಯಾನು ಅಮ್ಮೇರ್ನ ಕಿಸೆಡ್ ಲಕ್ಕದ ಬಲ್ತಿನ ನಾಯಿ ಯಾನು ಇತ್ತ ಯಾನು ಬಂಗ ಬತ್ತದ ಅವಳು ಬಾರಿ ಮಲ್ಲ ಒಂದು ಶ್ರೀಮಂತೆ ಅದು ಯಾನು ಜನ್ಮದಲ್ಲಿ ಎಲ್ಲ கிடைக்கிறது ஆசீர்வாதத்திலே இதெல்லாம் எனக்கு கிடைக்கிறது பெருமையா இருக்கு ஆண்டவர்களே எங்க ಹೆಮ್ಮೆ அப்பனு ஆண்டவளே எங்கே போனாலும் இந்த மண்ணு கிடையாது கொஞ்சம் நில்லுங்க என்ன பேர் என்ன ஏந்தா கொஞ்சம் சைடு பேசுறது தானே பார்த்து தக்கோச்சு அனுசன் தக்கலேன் தக்கோச்சு எனக்கு ஆவேசம் வந்திருக்குது எங்க ದರ್ಶನ ಬರೋದುಂಡು ಅತ್ತು ಪನ್ಪುಣಿ ಪಂಡ ಜನಕ್ಕಲ್ನ ಅಭಿಮಾನತೋನ ಟ್ರಾನ್ಸ್ಲೇಟ್ ಆವೇಶ ಟ್ರಾನ್ಸ್ಲೇಟ್ ಪಂಡ ತಮಿಳ ஆண்டவர்களே எனக்கு புரியாது எனக்கு ஈத்மல்ல எனக்கு புரியலக்குதுச்சு அது கிடையாது நான் எனக்கு பேசுறதுக்கு வராது என்ன பேசுறது தெரியாது ದಾದ ಪಾತೆರೊಂದು ಗೊತ್ತಾಗ್ಲಿ ಬಂದ புரியலக்குது ஈத்மல்ல ಇಂಜಿನ புரி ಕರ್ಮನ என்ன பேசுறதுன்னு எனக்கு தெரியாது ಎಂಚಿನ ಪಾತೆರೊಂದು ಹೆಂಗ್ ಗೊತ್ತಾಗ್ಲಿ இந்த உலகத்திலே இந்த மண்ணிலே இந்த துளு மண்ணிலே எனக்கு ஜன்ம கொடுத்த ஆண்டவனே உனக்கு நான் கிருத்தಜ್ಞತೆಯಾನ್ ಕೊಡಕಂ ಎಂಕಿ ಪುಣ್ಯ ಮಣ್ಣು ಈ ಮಣ್ಣು ತಿಂದದ್ದು ಬದುಕದು ಎಂಕಿ ಮಣ್ಣು ಇರು ಜನ್ಮ ಕೊಡ್ತಾರೆ ದೇವರೇ ಇರಗ ಕೋಟಿ ನಮ್ಮನಲು ಪ್ರಮಾಣ ವಚನ ಬಂದಿರಕ್ಕೆ ಅದು ತಿಳಿದಲ್ಲೇ ಅಂತ 16 ಗಂಟೆಗೆ ಫೋನ್ ಮಲ್ತೆ ಓಲ್ಲಂಬೆ ಕಮಲ ಯಾನು வீட்டில் இருக்கே மாஸ்டர் நீ எப்படி இருக்காரு யாನು மெட்ராஸ் ஹோட்டலில் இருக்க தங்கி இருக்க இப்போ வெஜ் ಊಟ ಉಣ್ಣಿಟ್ಟು இப்போ ಮಂಚத்தில் ದೈಕಡೆ ಅಂತ சொன்னே நீ மெட்ராஸ் வந்துட்டு சொல்லக்கில்ல அல்ல இல்லை நீங்க எந்த நீங்களே காணப்பட்டு கொடுக்காதீங்க கொடுக்க தோற்றுவீங்க புராட்ட மன்னாடிங்க அன்னமான புலவிதாசங்க சக்கனாயே ஒண்ணுல வயசுக்கு ಮೂರುಂಡಿಯ ಮೈಕ್ ನಮ್ಮ ಜೈ ಪನ್ಪಿನ ಪಾಪ ಕುಡಂಜಿ ತುಳುಟುಂಡು ಸಾಯಿ ಕೃಷ್ಣಾಗ ಯೋಗ್ಲಾನಿಗೆ ವಿಲಾನಿಗೆ ಸೋಮೆ ಮಂತಾನಿಗೆ ಓಸ್ಮಾನಿ ಫ್ಯಾಮಿಲಿಗೆ ಕುಂಟ ಪ್ರಧಾನಿಗೆ ಬಾದಕಲ್ಲು ಅವನಿಗೆ ಒಂದು ಕ್ಲಾಸ್ ಆಯ್ತು ಹಬ್ಬ ಎಲ್ಲ ಅವಡೆ ಹಬ್ಬ ಹಬ್ಬ ಕಡೆಯದ ಅಮ್ಮ ಕಡೆಯುದಾ ಹಬ್ಬ ಕಡೆಯುವುದಿಲ್ಲ ಅಮ್ಮೇರ ಕಡೆ ಬಿಜರ ಅಮ್ಮ ಕಡೆ சொல்றீங்க ಜಯಕಾರ ಒಂದು ಮಾತೆಲ್ಲ ಬಡ್ಲೆ ದಾದ ಬಂದ್ರೆ ಜಯಕಾರ ಜೈ ಆತೆ ಜೈ ಒಳತ್ತ ಮಣಿಯಾಳ ಮತ್ತದ ಗಣ್ಯರಿಗೆ ಗಾಳ ಬಿಚ್ಚೇನ ಬುಡ್ಡಾರೆ ಕಮಲ್ ದಾಸ್ ಬಾಯ್ರೆ ನಾಯಿಂದ ಮಗನೆ ಮೋಡಿದ್ದ ಮೋಡಿಬಾ ಕಟ್ಟಿಂಗ್ ಸ್ಪೀಚ್ ಇದೆ ಕಟ್ಟಿಂಗ್ ನೀರು ಗನ ರೀತಿ ನೀಲಿಕ್ಕೆ ನೀರು ಹೆಂಚದೋ ಜೋರ್ ಗೊತ್ತುಂಡೆ ಮಹಾರಾಷ್ಟ್ರದ ಪೊಲಿಟಿಷಿಯನ್ ನಕಲೊಟ್ಟಿಗೆ ಬಲಿ ಬರ್ಬರತ್ತೆ ಹಂಚದೋ ಜೋರ್
ಆತೆ ಜಯ ಓಡತ್ತ ಮಣಿಯಾಳ ಮುತ್ತದ ಗಣ್ಯರಿಗೆ ಗಾಳ ಬಿಚ್ಚದ ಪುಂಡಾನೆ ಕಮಲ್ದಾಸ್ ಬಾಯಡೆ ನಾಯಿಂದ ಮಗನೆ ಮೋಡಿತ ಮೋಡಿಬಾ ಆಯಿಂದ ಮರಿಮಗನಿ ವಾಲಿಬಾಲ್ ಜಯವಂತನ್ ಸ್ಟಾರ್ಟ್ ಅಪ್ ಜಯವಂತನ್ ಕೊಡಂಜಿ ಓಡತ್ತ ಮಣಿಯಾಳ ಮುತ್ತದ ಗಣ್ಯರಿಗೆ ಗಾಳ ಬಿಚ್ಚದ ಪುಂಡಾನೆ ಕಮಲ್ದಾಸ್ ಬಾಯಡೆ ನಾಯಿಂದ ಮಗನೆ ಮೋಡಿತ ಮೋಡಿಬಾ ಯೋಗ್ಲಾನಿಗೆ ವಿಲ್ಲಾನಿಗೆ ಸೋಮೆ ಮಂತಾನಿಗೆ ಓಸ್ಮಾನಿ ಫ್ಯಾಮಿಲಿಗೆ ಕುಂಟ ಪ್ರಧಾನಿಗೆ ಬಾದಕಲ್ಲ ಅವನಿಗೆ ಒಂದು ಕ್ಲಾಸ್ ಆಯ್ತು పిలికులప్ప పిలికులు కామెడీ ద పిలికులు కాపీ కాడ్ర బిత్తులుడు రంగు గుంచెడు